ನಮಸ್ಕಾರ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹುಶಃ ಕರಾವಳಿಯ ಜ್ವಲಂತ ವಿದ್ಯಮಾನಗಳ ಬಗೆಗೆ ನಾವು ಈ ಚರ್ಚೆಯನ್ನು ಈ ಸಮಯವನ್ನು ನಾವು ತೆಗೆದುಕೊಳ್ತಾ ಹೋಗ್ತೇವೆ. ಬಹುಶಃ ಇವತ್ತು ನಾವು ತೆಗೆದುಕೊಂಡಂತ ವಿಚಾರ ಬಹುಶಃ ಇದು ಶೇಮ್ ಆಗಬೇಕು. ನಾವು ಸ್ಮಾರ್ಟ್ ಮಂಗಳೂರು ಅಂತ ಹೇಳ್ತೇವೆ. ಆ ಮಂಗಳೂರಿಗೆ ಶೇಮ್ ಆಗುವಂಥ ವಿಚಾರಗಳು ಆಗಾಗ್ಗೆ ಇಂಥ ಘಟನೆಗಳು ನಡೀತಾ ಇರುವಂಥದ್ದು ನಿಜವಾಗಿ ಕೂಡ ಅಚ್ಚರಿ ಹುಟ್ಟಿಸ್ತದೆ. ಅಮಾನವೀಯತೆ ಮತ್ತು ಪೈಶಾಚಿಕತನ ಇನ್ನೂ ಕೂಡ ಉಳಿದುಕೊಂಡಿವೆಯಾ ಅಂತ ಹೇಳುವಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆಯಾ ಮಂಗಳೂರು ಅಂತ ಅನ್ನುವಂಥದ್ದು. ಎಸ್, ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊನ್ನೆ ಒಂದು 2 ಘಟನೆಗಳು ನಡೆದಿರುವಂಥದ್ದು. ಒಂದು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಪ್ರೇಮಿಗಳಿಬ್ಬರು ಇಡೀ ಸುತ್ತಾಡಿ ಕೊನೆಗೆ ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ. ಮತ್ತೊಂದು ಘಟನೆ ಮಂಗಳೂರಿನ ಕರಾವಳಿಯ ಬೆಂಗ್ರೆ ಅನ್ನುವಂಥ ಪರಿಸರದಲ್ಲಿ ಇಬ್ಬರು ಪ್ರೇಮಿಗಳು ಹೋಗಿದ್ರು. ಈ ಸಂದರ್ಭದಲ್ಲಿ ಘಟನೆ ನಡೆದು 1 ವಾರ ಆಗಿದೆ. ಯುವತಿಯೊಬ್ಬಳ ಮೇಲೆ ಪೈಶಾಚಿಕವಾದಂಥ ಒಂದು ಅತ್ಯಾಚಾರ ಪ್ರಕರಣ ನಡೆದಿರುವಂಥದ್ದು. ಸೊ ಇದು ತಡವಾಗಿ ಬೆಳಕಿಗೆ ಬಂದಂಥ ಘಟನೆ. ಈ ಘಟನೆ ಏನಿದೆ, ಬಹುಶಃ ಕರಾವಳಿ ತೀರದಲ್ಲಿ ಈ ಒಂದು ಘಟನೆ ನಂತರದಲ್ಲಿ ಕರಾವಳಿ ತೀರದಲ್ಲಿ ಆಗಾಗ್ಗೆ ಇದು ನಡೀತಾ ಇದೆ ಅಂತ ಅನ್ನುವಂಥ ಒಂದು ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ, ಅಂದರೆ ಆ ನೆನಪಿಸುವಂಥದ್ದು ಕೂಡ ಆಗಿರುವಂಥದ್ದು. ಅಂದರೆ ಇದು ಏನಾಗ್ತಾ ಇದೆ ಅಂತ ಅನ್ನುವಂಥದ್ದು, ಯಾಕೆ ನಡೀತಾ ಇದೆ, ಇದರ ಹಿಂದೆ ಏನಿದೆ, ನಮ್ಮ ಯುವಕರು ಈ ರೀತಿಯಾದಂಥ ಕೃತ್ಯಗಳು ನಡೆಸಲಿಕ್ಕೆ ಕಾರಣಗಳೇನು ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಪ್ರದೇಶವನ್ನು ಇಟ್ಕೊಳ್ಳೋದು ಮಾತ್ರ ಅಲ್ಲ, ಪ್ರದೇಶ ಅಂತ ಅನ್ನೋದಕ್ಕಿಂತಲೂ ಇಡೀ ನಮ್ಮ ಕರಾವಳಿ ಭಾಗದ ಪ್ರಸಕ್ತ ಬೆಳವಣಿಗೆಯ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರಬಲ್ಲದು ಅನ್ನುವಂಥ ಚರ್ಚೆಗಳನ್ನು ಮಾಡಬೇಕಾಗಿದೆ. ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕಾಗಿ ನಮ್ಮ ಜೊತೆ ಮಾನಪ ಹಿರಿಯ ಸದಸ್ಯೆ, ಕಾಂಗ್ರೆಸ್ ಮುಖಂಡೆ ಆಗಿರುವಂಥ ಪ್ರತಿಭಾ ಕುಳಾಯಿ ಅವರು ಇದ್ದಾರೆ. ಮತ್ತೊಬ್ಬರು ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಬ್ಬರು ಅತಿಥಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸನ್ನ ರವಿ ಅವರಿಗೂ ಪ್ರತಿಭಾ ಕುಳಾಯಿ ಅವರಿಗೆ. ಪ್ರತಿಭಾ ಕುಳಾಯಿ ಅವರೇ, ಬಹುಶಃ ಘಟನೆ ತಮ್ಗೆ ಗೊತ್ತಾಗಿರಬಹುದು, ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ನೀವು ಹೇಳಿದ ಹಾಗೆ ತುಂಬಾ ಬೇಸರ ಆಗ್ತದೆ, ನಾಚಿಗೇನೂ ಆಗ್ತದೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾವು ಹೇಳ್ತೇವೆ ಮ್ಯಾಂಗ್ಳೂರ್ ಇಸ್ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಇಂಥದ್ದು ನಡೆಯುವಂಥದ್ದು ತುಂಬ ಬೇಸರ ಕೊಡುವಂಥ ವಿಷಯ. ಅದರಲ್ಲೂ ಇದಕ್ಕಿಂತ ಎಷ್ಟೋ ಸಮಯದ ಹಿಂದೆ ಅಲ್ಲೇ ಅಕ್ಕಪಕ್ಕದಲ್ಲಿ ಹೌದು ಮತ್ತೆ ಹೊರಗಡೆ ಹೋದಾಗ ನೀವು ಬುದ್ಧಿವಂತರು ಅಂತ ಹೇಳ್ತಾರೆ ಜನ. ಬಟ್ ನಾನು ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ತುಂಬಾ ಜನ ಫಾರಿನರ್ಸ್ ಅನ್ನು ನಾನು ಮೀಟ್ ಆದಾಗ ಎಲ್ಲಿಂದ ಅಂತ ಕೇಳಿದಾಗ ಇಂಡಿಯಾ ಅಂತ ಹೇಳ್ತೇವೆ. ಎಷ್ಟೋ ಜನ ಹೆಣ್ಮಕ್ಳು ನಾನು ನೋಡಿದ್ದೇನೆ ವಿದೇಶದಲ್ಲಿ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಒಂದು 4-5 ಹೆಣ್ಣು ಮಕ್ಳ ಹತ್ರ ಮಾತಾಡಿದೆ. ವೇರ್ ಆರ್ ಯು ಫ್ರಮ್ ಅಂತ ಕೇಳಿದಾಗ ಇಂಡಿಯಾ ಅಂತ ಹೇಳ್ತೇನೆ. ಆವಾಗ ಹೇಳ್ತಾರೆ ಇಂಡಿಯಾಕ್ಕೆ ಬರ್ಲಿಕ್ಕೆ ಮನ್ಸಿದೆ, ಆಸೆ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಹೆದರಿಕೆ ಇದೆ ಅಂತ. ಇಸ್ ಇಟ್ ಸೇಫ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ, ವಿ ಆರ್ ವೆರಿ ಸೇಫ್ ಅಂತ. ಬಟ್ ಒಂದೊಂದ್ಸಲ ಕೂತ್ಕೊಂಡಾಗ ಇದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಕ್ವೆಶ್ಚನ್ ಮಾರ್ಕ್. ಆಮ್ ಐ ಸೇಫ್? ನಾನ್ ಸೇಫ್ ಇದ್ದೇನೆ ಅಂತ ಹೇಳಿ. ನಾನು ಬಲಿಷ್ಠಲಾಗಿದ್ದೇನೆ, ಎಂಪವರ್ಡ್ ವಿಮೆನ್ ಆಗಿದ್ದೇನೆ. ಆದ್ರೆ ಈ ರೇಪ್ ವಿಕ್ಟಿಮ್ಸ್ ಯಾರಾಗಿದ್ದಾಳೆ ಈಗ, ಶಿ ಜಸ್ಟ್ 22 ವರ್ಷದ ಹುಡುಗಿಯವಳು. ಅದು ಶಿ ಕಮ್ಸ್ ಫ್ರಮ್ ಅ ಲೇಬರ್ ಕ್ಲಾಸ್. ನನ್ನ ಲೆಕ್ಕದಲ್ಲಿ ಅವಳೆಲ್ಲೋ ಒಂದು ಟೈಲ್ ಫ್ಯಾಕ್ಟರಿಯಲ್ಲಿ ಶಿ ಇಸ್ ವರ್ಕಿಂಗ್, ಕೆಲಸ ಮಾಡ್ತಾ ಇದ್ದಾಳೆ. ಆ ಹುಡುಗನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ನಮ್ಮೂರಿನವರು ನಮ್ಮವರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂತಾದ್ರೆ ನಾವು ಬೇರೆಯವ್ರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ನನ್ನ ಪ್ರಶ್ನೆ. ಮತ್ತೆ ಮುಂದೆ ಮುಂದುವರೆದು ಮಾತಾಡೋಣ. ಏನ್ ಹೇಳ್ತಾರೆ ಪ್ರಸನ್ನ? ಪ್ರತಿಭಾ ಕುಳಾಯಿ ಅವರು ಹೇಳಿದ ಹಾಗೆ ಭಾರತ ಖಂಡಿತ ಸೇಫ್ ಇಲ್ಲ ಅಂತಲ್ಲ. ಎಲ್ಲಿ ಹೋದ್ರೂ ನಮಗೆ ವಿಶ್ವದಲ್ಲಿ ಭಾರತಕ್ಕೆ ಮೊದಲ ಸ್ಥಾನ ಇದೆ. ಯಾಕಂದ್ರೆ ಪೂಜನೀಯವಾಗಿ ಮಹಿಳೆಯರಿಗೆ ಇಲ್ಲಿ ಗೌರವ ಕೊಡುವಂತ ನಮ್ಮ ದೇಶ. ಆದ್ರೆ ಈ ವಿಚಾರ ಬರುವಾಗ, ಈಗ ಒಂದು ಮಂಗಳೂರು ಅಂತ ಹೇಳುವಾಗ ಈ ರೀತಿ ಒಂದು ಘಟನೆ ಇದುವರೆಗೆ ನಡೆದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಅಂದ್ರೆ ಗುಂಪು ಅತ್ಯಾಚಾರ ಭಾರಿ ಬೇಸರ, ಶಾಕಿಂಗ್ ಆಯ್ತು. ಯಾಕೆಂದ್ರೆ ಲೋಕಲ್ ಚಾನೆಲ್ ಅಲ್ಲಿ ಬರ್ತಾ ಇರ್ಲಿಲ್ಲ. ನಿನ್ನೆ ರಾತ್ರಿ ಕೂತು 11 ನೋಡುವಾಗ ಸ್ಟೇಟ್ ಚಾನೆಲ್ ಅಲ್ಲಿ ಸ್ಕ್ರೋಲಿಂಗ್ ಅಲ್ಲಿ ಬರ್ತಾ ಉಂಟು, ಈ ಒಂದು ಹುಡುಗಿ ಹೀಗೆ ಅತ್ಯಾಚಾರ ಆಗಿದೆ ಅಂತ. ಆಗ ಬೇಸರ ಆಯ್ತು. ನಮ್ದು ಮಂಗಳೂರಿದ ಇಷ್ಟು ಚಿಕ್ಕ ವಿಷಯನೂ ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿನ ಮಾಧ್ಯಮಗಳಿಗಿಂತ ಮೊದಲು ಅಲ್ಲಿ ಮುಟ್ಟಬೇಕಾದ್ರೆ ಅಷ್ಟು ರೀತಿಯಲ್ಲಿ ನಾವು ಫಾರ್ವರ್ಡ್ ಆಗಿ ಬೆಳೆದಿದ್ದೇವೆ ಇಲ್ಲಿ ಮಂಗಳೂರಿನವರು. ಆದ್ರೆ ಈ ಒಂದು ಘಟನೆ ಎಣಿಸುವಾಗ ನನಗೂ ಶಾಕ್ ಆಯ್ತು. ಈ ರೀತಿನೂ ಉಂಟಾ ಘಟನೆಯಲ್ಲಿ? ತುಂಬಾ ನಾನು ಇದು ಹೇಳುದಲ್ಲ, ಆದ್ರೆ ತುಂಬಾ ಇದು ಮಾಡುವಂತ ವಿಷಯ ಅಲ್ಲ.
ಒಂದು ಮಹಿಳೆಗೆ ನಾವು ಗೌರವ ಕೊಡೋ ಒಂದು ಊರಲ್ಲಿ, ಮಂಗಳೂರಲ್ಲಿ ಮಂಗಳಾದೇವಿ ಇರುವಂತ ದೇವಸ್ಥಾನ ಇರುವಂತ ಈ ಊರಲ್ಲಿ ಅದಕ್ಕೆ ಬೆಂಗ್ರೆ ಅಂತ ಹೇಳ್ತಾರೆ, ಹೆಸರು ಹೇಳುದಿಲ್ಲ, ಹೇಳ್ತಾ ಉಂಟು, ನನಗೆ ಗೊತ್ತಿಲ್ಲ. ಆದ್ರೂ ಆ ಸಮೀಪ ಇರುವ ಈ ಒಂದು ಘಟನೆ ನಡೆಯುವಾಗ ನಮಗೂ ಬೇಸರ ಅನ್ನಿಸ್ತದೆ ಒಂದು ಮಹಿಳೆಯಾಗಿ. ಇದಕ್ಕಿಂತ ಮೊದಲು ನಾವು ನೋಡಿರ್ಬೋದು, ಇದೇ ಅಕ್ಕಪಕ್ಕದ ಜಾಗದಲ್ಲಿ ಬೆಂಗ್ರೆ ಅಂತ ಏನಿದೆ ಅದರ ಪಕ್ಕದಲ್ಲೇ ತಣ್ಣೀರ್ ಬಾವಿ ಅಂತ ಇತ್ತು. ಸ್ವಲ್ಪ ವರ್ಷದ ಹಿಂದೆ, ಐ ಥಿಂಕ್ ಅರೌಂಡ್ 12-15 ಇಯರ್ಸ್ ಹಿಂದೆ ಒಂದ್ಸಲ DC ಹೆಂಡತಿಯನ್ನು ರೇಪ್ ಮಾಡಿದ ಘಟನೆ ನಮ್ಗೆ ನೆನಪಾಗ್ತದೆ. ಇದೇ ರೀತಿ ಗ್ಯಾಂಗ್ ರೇಪ್ ಮಾಡಿದ್ರು. ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ, ಈ ಸಲ ನಾನಂತೂ ಖಂಡಿತವಾಗಿ ನಮ್ಮ ಪೊಲೀಸ್ ಅವರಿಗೆ ಅಪ್ರಿಶಿಯೇಟ್ ಮಾಡ್ತೇನೆ. ಯಾಕೆಂದ್ರೆ ಈ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಯಾಕೆಂದ್ರೆ ಯೂಶಲಿ ಲವರ್ಸ್ ಏನ್ ಮಾಡ್ತಾರೆ, ಐಸೋಲೇಟ್ ಜಾಗಕ್ಕೆ ಹೋಗ್ತಾರೆ, ಎಲ್ಲಿ ಯಾರು ಇಲ್ಲದ ಜಾಗಕ್ಕೆ ಹೋಗ್ತಾರೆ. ಅದೇ ಒಂದು ದೊಡ್ಡ ಮಿಸ್ಟೇಕ್ ಅಂತ ನಾನು ಹೇಳ್ತೇನೆ. ಐಸೋಲೇಟ್ ಜಾಗಕ್ಕೆ ಹೋಗಿದ್ದಾಳೆ ಅವಳ ಬಾಯ್ ಫ್ರೆಂಡ್ ಯಾರಿದ್ದ ಹೋಗಿದ್ದಾರೆ. ಹೋದಾಗ ಈ ಗುಂಪಿನ ಹುಡುಗರೇನು ಹುಡುಗನಿಗೂ ಹೊಡೆದಿದ್ದಾರೆ, ಹುಡುಗಿಗೂ ಹೊಡೆದಿದ್ದಾರೆ. ಹೊಡೆದು 7 ಜನ ಸತತವಾಗಿ ಹುಡುಗಿ ಒಟ್ಟಿಗೆ ರೇಪ್ ಮಾಡಿದ್ದಾರೆ. ಅದರಲ್ಲೂ 2 ಹುಡುಗರು ಮೈನರ್ ಆಗಿದ್ದಾರೆ. ಅದರ ನಂತರ ಏನಾಗಿದೆ, ಎಲ್ಲಾ ಕಡೆ ಇದ್ದಾಗೆ ಇದೊಂದು ಬೆಳಕಿಗೆ ಬಂತು, ಎಷ್ಟೋ ಇಂಥದ್ದು ದಿನ ನಿತ್ಯ ಆಗಿ ಹೋಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಹುಡುಗಿ ಎಲ್ಲರಂತೆ ಮನೆಗೆ ಹೋಗಿದ್ದಾಳೆ, ಯಾರ ಹತ್ರ ಹೇಳಿರ್ಲಿಲ್ಲ. ಬಟ್ ಆ 7 ಜನ ಒಂದು ರೇಪ್ ಮಾಡಿದಾರೆ ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ಆದ ಆಘಾತ ಆಗಿರ್ಬೋದು, ಅವಳ ದೇಹಕ್ಕಾದ ಹಿಂಸೆ ಆಗಿರ್ಬೋದು, ಅದೆಲ್ಲ ಖಂಡಿತವಾಗಿ ಅವಳು ಎಕ್ಸ್ಪೋಸ್ ಮಾಡ್ಲೇಬೇಕಾಗ್ತದೆ ಒಂದು ಹೆಣ್ಣಾಗಿ. ಅವಳು ಮತ್ತೆ ಮನೆಯವ್ರ ಹತ್ರ ಹೇಳಿದಾಳೆ ಈ ರೀತಿ ಆಗಿದೆ ಅಂತ. ನೀವು ಹೇಳಿದ ಹಾಗೆ ಇಲ್ಲಿ ಎಲ್ಲೋ ಆ ಘಟನೆಯನ್ನು ಒಮ್ಮೆ ಅವರು ಪೊಲೀಸ್ ಸ್ಟೇಷನ್ ಬರ್ತಾರೆ, ಮತ್ತೆ ಅವರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ರೀಸೆಂಟ್ಲಿ 1-2-3 ದಿನ ಹಿಂದೆ ಹೋಗಿ ಈ ರೀತಿ ಆಗಿದೆ ಅಂತ ಹೇಳಿ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಕಂಪ್ಲೇಂಟ್ ಮಾಡ್ತಾರೆ. ಹುಡುಗಿ ಪೈಕಿನವರು, ಹುಡುಗಿಗೆ ಮೈಯಲ್ಲೆಲ್ಲ ಸ್ವಲ್ಪ ಗಾಯ ಆಗಿದೆ, ಹೊಡೆದ ಏಟೇನಿತ್ತು ಅದೆಲ್ಲ ಆಗಿದೆ. ಅದರ ನಂತರ ಏನಾಗಿದೆ, ಅಲ್ಲಿ ಆ ಸ್ಟೇಷನ್ ಅವ್ರು ಏನ್ ಹೇಳಿದ್ರು, ಈ ನಮ್ಮ ವ್ಯಾಪ್ತಿಗೆ ಬರುದಿಲ್ಲ, ನೀವು ಪಣಬೂರ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ. ಹೆಚ್ಚಾಗಿ ಅವರು ಆ ಸ್ಟೇಷನ್ ಹೋಗುದೇ ದೊಡ್ಡ ವಿಷಯ. ಯಾಕೆಂದ್ರೆ ಅವರು ದುರ್ಬಲರಾಗಿರ್ತಾರೆ, ಎಕನಾಮಿಕಲಿ ವೀಕ್ ಆಗಿರ್ತಾರೆ, ಮತ್ತೆ ಅಷ್ಟೇನು ದೊಡ್ಡ ಜನ ಅವರು ಆಗಿರುದಿಲ್ಲ, ಇನ್ಫ್ಲೂಯೆನ್ಸ್ ಇರುದಿಲ್ಲ, ಏನು ಇರುದಿಲ್ಲ, ಪಾಪದವರಾಗಿರ್ತಾರೆ. ಸೊ ಈ ಕಾರಣಕ್ಕೆ ಏನಾಯ್ತು, ಮತ್ತೆ ಎಲ್ಲೆಲ್ಲಿ ಇವ್ರು ನಮ್ಮನ್ನು ಕುಣಿಸ್ತಾರೆ, ಹೋಗ್ಲಿಕ್ಕೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೇಳ್ತಾರೆ ಅಂತ ಹೇಳಿ ಅವ್ರು ಮತ್ತೆ ವಾಪಸ್ ಮನೆಗೆ ತೆರಳಿದ್ದಾರೆ. ಮತ್ತೆ ಆ ಪೊಲೀಸ್ ಸ್ಟೇಷನ್ ಅವರು ಪಣಂಬೂರ್ಗೆ ಫೋನ್ ಮಾಡಿ ಕೇಳಿದ್ದಾರೆ, ಇಂಥದ್ದೊಂದು ಕೇಸ್ ನಮ್ಮ ಹತ್ರ ಬಂದಿತ್ತು, ನಿಮ್ಮ ಹತ್ರ ಬಂದಿದ್ಯಾ ಅಂತ ಹೇಳಿ. ಇಲ್ಲ ಅಂತ ಆದಾಗ ಇವರು ಇಂಟಿಮೇಶನ್ ಕೊಟ್ಟಿದ್ದಾರೆ, ಅಡ್ರೆಸ್ ಹೇಳಿದ್ದಾರೆ. ಈ ಪೊಲೀಸರೇ ಮನೆಗೆ ಹೋಗಿ ಆ ಹುಡುಗಿ ಹತ್ರ ವಿಚಾರಣೆ ಮಾಡಿದ್ದಾರೆ, ಮೆಡಿಕಲ್ ಟೆಸ್ಟ್ ಮತ್ತೆ ಮಾಡಿದ್ದಾರೆ. ಸೊ ನಿನ್ನೆ ಈ ಪ್ರಕರಣ ದಾಖಲೆ ಆಗಿದೆ. ಇಲ್ಲಿ ಈ 2 ಘಟನೆಗಳು ಅಥವಾ ಜಿಲ್ಲಾಧಿಕಾರಿಗಳ ಈ ಹಿಂದೆ ನಡೆದಂತಹ ಘಟನೆ ಅದು ಕೂಡ ಬೀಚ್ ನಲ್ಲೇ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ಮುಂದುವರೆದು ಮಾತಾಡೋಣ. ನಮ್ಗೆ ದೂರವಾಣಿಯಲ್ಲಿ ಹಲೋ, ನಮಸ್ಕಾರ. ಸರ್ ನಮಸ್ಕಾರ. ವಿಶಾಲ್ ಅವರೇ ನಮಸ್ಕಾರ. ಏನ್ ಹೇಳ್ತೀರಿ ಸರ್? ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಅಂದ್ರೆ ಈ ಒಂದು ಘಟನೆ ಏನಿದೆ, ಒಂದು ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಪ್ರವಾಸಿಗರು, ಅವ್ರ ಲವರ್ಸ್ ಬರಲಿ ಯಾರೇ ಬರಲಿ, ಅವ್ರ ಮೇಲೆ ಈ ರೀತಿಯಾದಂಥ ಪೈಶಾಚಿಕವಾದಂಥ ಕೃತ್ಯವನ್ನು ಮಾಡುವಷ್ಟರ ಮಟ್ಟಿಗೆ ಬರ್ತದಂತ ಹೇಳಿದ್ರೆ ನಮ್ಮ ಯುವಕರ ಮನೋಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂತ ಅನ್ನೋದು ಏನ್ ಹೇಳ್ತೀರಿ ಈ ಬಗ್ಗೆ? ಇದಕ್ಕೆ ಕಾರಣ, ನೇರ ಕಾರಣ ಇಲ್ಲಿಯ ಮನಸ್ಥಿತಿ. ದಕ್ಷಿಣ ಕನ್ನಡ ಎಲ್ಲಾ ವಿಷಯವನ್ನು ನಾವು ಕೋಮು ಇದ್ರಲ್ಲಿ ನೋಡ್ತೇವೆ ಒಂದಾಗಿ. ಅದೇ ಮಕ್ಕಳಿಗೆ ಬಲ ಬಂದಿದೆ ಈಗ. ಎಲ್ಲ ಕಮ್ಯುನಿಟಿ, ನಾನು ಎಲ್ಲದಂತದ್ದು ಎಲ್ಲಾ ಕಮ್ಯುನಿಟಿ ಅವರಿಗೆ ಹೇಳುದು, ಅವರು ಇವರಂತ ಸಾಮಾನ್ಯವಾಗಿ ಮಕ್ಕಳಿಗೆ ಇರ್ತಾರೆ. ಏನ್ ಗೊತ್ತಾ, ನಮ್ಗೆ ಇದನ್ನು ಕೋಮುಗಿಕೊಂಡು ಅದೇ ನಾವು ಅಲ್ಲಿಂದ ಪಾಸ್ ಆಗ್ತೀವಿ, ಗೊತ್ತಾಯ್ತಾ? ಮತ್ತೆ ಈಗ ಗಾಂಜಾದ ವ್ಯವಸ್ಥೆ, ಇಲ್ಲಿ ಕೋಮುಗಳನ್ನು ನೋಡುದಿಲ್ಲ ನಾವು, 2 ಕೋಮಿನವರು ಮಾಡ್ತಿದ್ದಾರೆ ವ್ಯಾಪಾರ. ಸರ್, ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಲ್ಲಿ ಯುವಕರ ಮನೋಸ್ಥಿತಿ, ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರುವಂತ ಮನೋಭಾವನೆಗಳು ಅಂದ್ರೆ ಎಲ್ಲೋ ಡೈವರ್ಟ್ ಆಗ್ತಾ ಇದ್ದಾರೆ ಯುವಕರು. ಅಂದ್ರೆ ಒಂದೋ ಅವರಿಗೆ ನೀವು ಕೊಡ್ತಾ ಇರುವಂತ ಚಟುವಟಿಕೆ, ನಮ್ಮ ಶಿಕ್ಷಣವೋ ಅಥವಾ ನಮ್ಮ ನಾವು ಏನು ಚಟುವಟಿಕೆ ಕೊಟ್ಟಿದ್ದೀವಿ ಅವರಿಗೆ, ಒಂದು ಸೊ ಯಾಕೆ ಡೈವರ್ಟ್ ಆಗ್ತಾರೆ, ಅಷ್ಟು ಬೇಗ ಒಂದು ಅದು ಕೂಡ ಲವರ್ಸ್ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಅವ್ರ ಮೇಲೆ ಅತ್ಯಾಚಾರ ಮಾಡುವಂತ ಒಂದು ಮನೋಸ್ಥಿತಿಗೆ ಬರ್ತಾರಂತ ಹೇಳಿದ್ರೆ, ಸೊ ಇದನ್ನ ನೀವೇನು ಹೇಳ್ತೀರಿ ಅಂತ?
ಯುವಕರನ್ನು ಎಂಗೇಜ್ ಮಾಡಿರುವಂತ ಕಾರ್ಯಕ್ರಮಗಳು ತುಂಬಾ ಇದೆ. ಒಂದಾಗಿ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಮಂಗಳೂರಲ್ಲಿ ಏನೆಲ್ಲ ಇದೆ ಹೇಳಿ ನೋಡೋಣ. ಈಗ ವಿದೇಶದಲ್ಲಿ ಹೇಗಿದೆ ಅಂದ್ರೆ ಫಾರ್ವರ್ಡ್ ಕಂಟ್ರಿ ನಮ್ಗಿಂತ ಅಲ್ಲಿ ಬೇಕಾದಷ್ಟು ಸ್ವಿಮ್ಮಿಂಗ್ ಪೂಲ್ಗಳಿದೆ, ಬೇಕಾದಷ್ಟು ಪ್ಲೇ ಗ್ರೌಂಡ್ಸ್ ಇದೆ, ಮಕ್ಕಳಿಗೆ ಬೇಕಾದಷ್ಟು ಅದರ್ ಆಕ್ಟಿವಿಟೀಸ್ಗೆ ಅವರಿಗೆ ಎಂಕರೇಜ್ ಮಾಡ್ತಾರೆ. ಖಾಲಿ ಶಾಲೆ ಆಕ್ಟಿವಿಟಿ ಅಲ್ಲ, ಪುನಃ ಅದರ ಮೇಲೆ ಬೇರೆ ಬೇರೆ ಆಕ್ಟಿವಿಟಿ. ಈಗ ಆಗ ಮಕ್ಕಳು ಅಲ್ಲಿ ಎಂಗೇಜ್ ಆಗ್ತಾರೆ. ಇಲ್ಲಿ ಹಾಗೆಲ್ಲ ಎಲ್ಲರನ್ನು ಬಿಟ್ಟಿರ್ತಾರೆ. ಇವರು ಈ ಗಾಂಜಾ ವ್ಯಸನಿಗಳಾಗಿರ್ತಾರೆ ಅಥವಾ ಬೇರೆ ಬೇರೆ ಡ್ರಗ್ಗಿನ ವ್ಯಸನಿಗಳಾಗಿರ್ತಾರೆ, ಮತ್ತೆ ಕೋಮಿನ ವ್ಯಸನಿಗಳು. ಇಲ್ಲಿ ಇದು 3 ಕಾರಣವೇ ನಾನು ಹೇಳುದು ಇದಕ್ಕೆ. ಅಂದ್ರೆ ಕೋಮಿನವರು ಹೇಳಿದ್ರೆ ಇನ್ನೊಂದು ಕೋಮಿನ ಮಕ್ಕಳನ್ನು ಹಾಳು ಮಾಡುದು, ಇನ್ನೊಂದು ಕೋಮಿನವರು ಆ ಮಕ್ಕಳನ್ನು ಹಾಳು ಮಾಡುದು. ಇದೇ ಪರಿಸ್ಥಿತಿ ಇಲ್ಲಿ. ಮತ್ತೆ ಈ ಟೂರಿಸಂ ವಿಷಯ ನಾವು ಹೇಳ್ತಿದ್ದೇವೆಲ್ಲ, ಈಗ ಟೂರಿಸ್ಟ್ ಅಂದ್ರೆ ಯಾರು? ಇದೇ ಈಗ ಲವರ್ಸ್ ಆಗಿರ್ಬೋದು ಅಥವಾ ಗಂಡ ಹೆಂಡತಿಯದ್ದಾಗಿರ್ಬೋದು ಅಥವಾ ಒಂದು ಗ್ರೂಪ್ ಆಗಿ ಬರ್ತಾರೆ. ಇವರನ್ನು ನಾವು ಒಳ್ಳೆ ರೀತಿಯಿಂದ ನೋಡ್ಬೇಕಾಗ್ತದೆ. ನಮ್ಮ ಪ್ಲೇಸ್ಗೆ ಬನ್ನಿ, ನಮ್ಮ ಪ್ಲೇಸ್ ಅನ್ನು ನೋಡಿ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಇಲ್ಲಿಲ್ಲ. ಸೊ ಇಂಥ ಎಲ್ಲ ಘಟನೆಗಳು ನಡೆದಾಗ ಪ್ರವಾಸಿಗರ ಮೇಲೂ ಕೂಡ ಅದು ಪರಿಣಾಮ ಬೀರ್ತದೆ ಅಂತ ಅನ್ನುವಂಥದ್ದು. ಮತ್ತೆ ನೀವು ಹೇಳುವಂಥದ್ದು ಯುವಕರನ್ನ ಹೆಚ್ಚೆಚ್ಚು ಚಟುವಟಿಕೆ ನಿರತರನ್ನಾಗಿ ಮಾಡಬೇಕು, ಪೂರ್ವಕ ಚಟುವಟಿಕೆ ನಡೆಸಬೇಕು, ಕ್ರೀಡೆದ್ದು ಅಥವಾ ಸಾಂಸ್ಕೃತಿಕವಾಗಿನೋ ಈ ರೀತಿಯ ಚಟುವಟಿಕೆ ನಡೆಸಬೇಕು ಅಂತ ಅನ್ನುವಂಥದ್ದು ಅಲ್ವೇ? ಸೊ ಡೈವರ್ಟ್ ಆಗದಂತೆ ಮಾಡಬೇಕಾಗಿದೆ ಅಂತ ಅನ್ನುವಂಥದ್ದು. ಸಂಗೀತ ಇರಬಹುದು, ಬೇರೆ ಬೇರೆ ಕ್ಲಾಸಸ್ಗಳು, ಮತ್ತೆ ಸ್ಪೋರ್ಟ್ಸ್ ಅದರ ತುಂಬಾ ಆಕ್ಟಿವಿಟೀಸ್ಗಳು ಅಂತದೆಲ್ಲ ನಡಿಬೇಕಿಲ್ಲ. ಆಗ ಯುವಕರು ಅದರಲ್ಲಿ ಎಂಗೇಜ್ ಆಗಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮೇಡಮ್, ನಾನು ಹೇಳ್ತಾ ಇದ್ದೆ ಅಂದರೆ ಇಲ್ಲಿ ಅಂದರೆ ಕರಾವಳಿಯ ತೀರ ಭಾಗದಲ್ಲಿ ಒಂದು ಲವರ್ಸ್ಗಳು ಬಂದರೆ ಆಗಿರಲಿ ಅಥವಾ ಜಿಲ್ಲಾಧಿಕಾರಿಗಳು ಬಂದಾಗಲೂ ಕೂಡ ಅದು ಜಿಲ್ಲಾಧಿಕಾರಿಗಳು ಅಂತ ಅವರು ತಿಳಿದಿರಲಿಲ್ಲ. ಸೊ ಅವರು ಕೂಡ ಇದೇ ರೀತಿ ಲವರ್ಸ್ಗಳಂತ ಆ ಒಂದು ತಂಡ ತಿಳಿದಿದ್ದದ್ದು, ಆ ಒಂದು ಕಾರಣವನ್ನು ಇದು ಮಾಡಿಕೊಂಡೆ, ನೆಪವನ್ನು ಮಾಡಿಕೊಂಡೆ ಅವರ ಮೇಲೆ ಅತ್ಯಾಚಾರವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಅನ್ನುವಂಥದ್ದು. ಅಂದರೆ ಇದೆಲ್ಲೋ ಸುರಕ್ಷಿತವಾಗಿಲ್ಲ ಅನ್ನುವಂಥ ಒಂದು ರೀತಿಯ ಒಂದು ರೀತಿಯ ಅಭಿಪ್ರಾಯಕ್ಕೆ ನಾವು ಬರಬೇಕಾಗಿತ್ತೆ ಅಂತ ಅನ್ನುವಂಥದ್ದು. ಈಗ ನೋಡಿ, ಒಂದು 6 ತಿಂಗಳ ಹಿಂದೆ ಆದ ಘಟನೆ ಮಂಗಳೂರಲ್ಲಿ. ಏರ್ಪೋರ್ಟ್ ಇಂದ ಒಬ್ರು ಏರ್ ಹೋಸ್ಟ್ರೆಸ್ ಒನ್ ಆಫ್ ದ ಹೋಟೆಲ್ಸ್ಗೆ ಬರ್ತಾ ಇದ್ದಾಗ ರಾತ್ರಿ ಅವರನ್ನು ರೇಪ್ ಮಾಡಿದ್ದಾರೆ. ಎಷ್ಟೋ ವಿಷಯಗಳು ಲೈಮ್ ಲೈಟ್ಗೆ ಬರುವುದಿಲ್ಲ, ಅಲ್ಲೇ ಮುಚ್ಚಿ ಬಿಡ್ತೇವೆ. ಎಷ್ಟೋ ಸಂಘಟನೆಗಳಿದೆ, ಎಲ್ಲಾ ಧರ್ಮದ, ನಾನು ಹೇಳೋದು ಒಂದ್ ಧರ್ಮದ ಅಂತ ಅಲ್ಲ, ಎಷ್ಟೋ ಸಂಘಟನೆಗಳಿದೆ. ಎಷ್ಟೋ ಸಲ ನಾವು ನೋಡಿದ್ದೇವೆ ಈ ಲವರ್ಸ್ ಅನ್ನು ಹಿಡಿಯುವುದು, ತಿಗ್ಗಾಮುಗ್ಗ ಹೊಡೆಯುವುದು, ಅವರ ವಿಡಿಯೋಸ್ ಮಾಡೋದು, ಅದನ್ನು ಸರ್ಕ್ಯುಲೇಟ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಇಂಥದ್ದೆಲ್ಲ ಮಾಡಿದಾಗ ಆ ಹುಡುಗಿ ಮೇಲೆ ಏನ್ ಪರಿಣಾಮ ಆಗ್ತದೆ? ಆ ಬೇರೆ ಧರ್ಮದ ಹುಡುಗ ಇರ್ತಾನೆ, ಅವನೊಟ್ಟಿಗೆ ಇವಳ ವಿಡಿಯೋಸ್ ಅನ್ನು ಮಾಡ್ಕೊಂಡು ಇದ್ದ ಕಡೆ ಎಲ್ಲ ಪ್ರಸಾರ ಮಾಡ್ತಾರೆ. ಆ ಹುಡುಗಿ ಲೈಫ್ ಏನಾಗುತ್ತೆ? ಅವಳನ್ನ ಮತ್ತೆ ಯಾರು ಮದ್ವೆ ಆಗ್ತಾರೆ? ಇದೆಲ್ಲ ನಾವು ಆಲೋಚನೆ ಮಾಡ್ಬೇಕು. ವೈಲೆನ್ಸ್ ಅನ್ನು ತಗೊಳ್ಳೋದು, ಹೊಡೆಯುವುದು, ಲವರ್ ಸಿಕ್ಕಿದ ಕೂಡಲೇ ಅವ್ರಿಗೆ ಹೊಡೆಯುವುದು, ಇಂಥ ಕೃತ್ಯ ಐ ಥಿಂಕ್ ಮಂಗಳೂರಲ್ಲಿ ಸ್ವಲ್ಪ ಲೆಕ್ಕಕ್ಕಿಂತ ಜಾಸ್ತಿ ಇದೆ. ಅದೇ ಈ ಸಂಘಟನೆಗಳು ಏನಿದೆ, ಬೇರೆ ಬೇರೆ ಧರ್ಮದ ಸಂಘಟನೆಗಳು ಏನಿದೆ, ಹೆಣ್ಣು ಮಕ್ಕಳ ವಿಷಯ ಆದಾಗ ಯಾರೂ ಮಾತಾಡುದಿಲ್ಲ, ಯಾರೂ ಮುಂದೆ ಬರುದಿಲ್ಲ. ಅಟ್ ಲೀಸ್ಟ್ ಅವರವರ ಧರ್ಮ, ಈಗ ಬೇರೆ ವಿಷಯಕ್ಕೆ ಪ್ರತಿಯೊಂದಕ್ಕೆ ಧರ್ಮ 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 ಅಂತ ಹೇಳ್ಕೊಂಡು ಗಲಾಟೆ ಮಾಡ್ತಾರೆ, ಕೋಮಗಲಭೆ ಎಬ್ಬಿಸ್ತಾರಲ್ಲ. ಇಂಥ ವಿಷಯ ಬರುವಾಗ ಹೆಣ್ಣು ಮಕ್ಕಳೊಟ್ಟಿಗೆ ಯಾಕೆ ಇವರೆಲ್ಲ ಸೇರ್ತಾ ಇಲ್ಲ? ಯಾಕೆ ಇವರಿಗೆಲ್ಲ ನಾವು ಮಾತಾಡ್ತಾ ಇಲ್ಲ? ಮತ್ತೆ ನಮ್ದೆಲ್ಲ ಒಂದು ಟ್ರೆಂಡ್ ಆಗಿದೆ, ಹೆಣ್ಣು ಮಕ್ಕಳನ್ನು ನಾವು ರೇಪ್ ಆಗಿ ಸಾಯ್ಲಿಕ್ಕೆ ಕಾಯೋದು. ಯಾಕೆಂದ್ರೆ ಕ್ಯಾಂಡಲ್ ಹೊತ್ತಿಸಿ ನಾವೆಲ್ಲ ದೊಡ್ಡ ಜನ ಆಗ್ಬೇಕು. ಇಂಥ ವಿಕ್ಟಿಮ್ಸ್ಗೆ ಸಪೋರ್ಟ್ ಮಾಡುವವರು ಯಾರಿದ್ದಾರೆ? ಸತ್ರೆ ಮಾತ್ರ ನಾವು ಸಪೋರ್ಟ್ ಮಾಡೋದು, ಅಲ್ಲಿ ಫೋಟೋ ಹಾಕೋದು, ಅಲ್ಲಿ ಪ್ರೆಸ್ ಮೀಟ್ ಕರೆಯೋದು, ಅಲ್ಲಿ ಬೇಕಾದು ಮಾಡ್ತೀವಿ. ಇಂಥ ವಿಕ್ಟಿಮ್ಸ್ಗೆ ಸಪೋರ್ಟ್ ಮಾಡುವವರು ಯಾರಿದ್ದಾರೆ? ಅವರ ಬದಿಯಲ್ಲಿ ನಿಂತು ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳುವವರು ಯಾರಿದ್ದಾರೆ? ಎಸ್, ನಡುವೆ ಒಂದು ಬ್ರೇಕ್ ತಗೊಳ್ಬೇಕು. ಈ ನಡುವೆ ಒಂದು ಪ್ರಶ್ನೆ ನಿಮಗೆ ಬರುವಂತದ್ದು ಏನಂತ ಹೇಳಿದ್ರೆ, ಹಾಗಿದ್ರೆ ಹೆಣ್ಣು ಮಕ್ಕಳು ಹೇಗಿರಬೇಕು ಹಾಗಿರಬೇಕು. ಸೊ ಇಲ್ಲದೆ ಇದ್ದಲ್ಲಿ ಇಂತಹ ಘಟನೆಗಳೆಲ್ಲ ನಡೀತವೆ. ಸೊ ಅದನ್ನು ಜಾಗ್ರತೆ ಮಾಡಿಕೊಳ್ಳುವ ಒಬ್ಬಳು ಹೆಣ್ಣು ಮಗಳೇ ಅನ್ನುವಂಥ ಪ್ರಶ್ನೆಗಳು ಬರ್ತದೆ. ನಾವು ಬ್ರೇಕ್ನ ನಂತರ ಮತ್ತೆ ನಿಮ್ಮ ಜೊತೆ ಚರ್ಚಿಸ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸ್ಮಾರ್ಟ್ ಮಂಗಳೂರಿಗೆ ಇದು ಶೇಮ್ ಆದಂತಹ ಘಟನೆ. ಬಹುಶಃ 2-3 ಘಟನೆಗಳು ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಈಗಾಗಲೇ ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಸನ್ನ ರವಿ ಅವರಿಗೆ ಏನು ಹೇಳ್ತೀರಿ ಅಂದರೆ,
ಹಾಗಿದ್ರೆ ಹೆಣ್ಣು ಮಗಳು ಅಂದ್ರೆ ಹೀಗಿರಬೇಕು, ಹಾಗೆ ಯಾಕೆ ಇರಬೇಕು, ಹೀಗಿರಬೇಕು, ಹೀಗಿದ್ರೆ ಹೀಗೆಲ್ಲ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಬರುವಂಥದ್ದು. ಏನು ಹೇಳ್ತೀರಾ? ಈಗ ಒಬ್ರು ಕರೆ ಮಾಡಿದ್ರು, ಎರಡು ವಿಚಾರಗಳಿಗೆ ನಾನು ಒಪ್ತೇನೆ. ಒಂದು ಡ್ರಗ್ ವ್ಯಸನಿ, ಮತ್ತೆ ಮಕ್ಕಳನ್ನು ನಾವು ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಬೇಕು. ಖಂಡಿತ ಅದು ಆಕ್ಟಿವಿಟೀಸ್ ತೊಡಗಿಸ್ಬೇಕು. ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಆಕ್ಟಿವಿಟೀಸ್ ತೊಡಗಬೇಕಾದ್ರೆ, ಮತ್ತೆ ಒಂದು ನಮ್ಮ ಮನೆಯವರು, ಅದರಲ್ಲಿ ಎರಡು ವಿಚಾರ. ಮತ್ತೆ ಇವರು ಹೇಳಿದಾಗೆ ಹೆಣ್ಣು ಮಕ್ಕಳಿಗೂ ಹೌದು ಅತ್ಯಾಚಾರ ಆದದ್ದು ಖಂಡನೀಯ, ಕರೆಕ್ಟ್. ಎಲ್ಲದಕ್ಕೂ ನಾವು ಕೋಮು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ವಿಚಾರದಲ್ಲಿ ನಾನು ತಿಳಿದಾಗೆ ಇದು ಕೋಮಿನ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇಲ್ಲ. ಯಾಕೆಂದ್ರೆ ಹುಡುಗಿ ಹೇಳುವಾಗ ಯಾವ ಕೋಮಿನವನಿಗೆ ಆಗಿ ಇಂಥ ಅತ್ಯಾಚಾರ ಮಾಡುವಾಗ ಅವನಿಗೆ ಯಾವುದು ಅಲ್ಲಿ ಯಾವ ಕೋಮು ಯಾವುದು ಅಂತ ಕಾಣುದಿಲ್ಲ. ಅವನಿಗೆ ಅತ್ಯಾಚಾರ ಮಾಡುವವನಿಗೆ ಅಲ್ಲಿ ಒಂದು ಹುಡುಗಿಯಾಗಿ ಕಾಣುದು. ನನ್ನ ಈ ಒಂದು ಘಟನೆಯಲ್ಲಿ ನಾನು ನಿಮ್ಗೆ ಹೇಳುದಾದ್ರೆ, ಈಗ ಒಂದು ಅಂತ ಹುಡುಗಿಗೆ ಅಂತ ಗ್ರೂಪ್ ಅತ್ಯಾಚಾರ ಆಗುದಾದ್ರೆ ಅದು ಮೊದಲಲ್ಲ ಅಲ್ಲಿ ಆಗುದು. ಯಾಕೆಂದ್ರೆ ಮೊದಲಲ್ಲ. ಈ ನನ್ನ ಒಂದು ಥಿಂಕಿಂಗ್ ಅಲ್ಲಿ ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ಒಂದು ಘಟನೆ ಇಂಥ ರೇಪ್ ಆಗಿದ್ದಾದ್ರೆ ಇದು ಮೊದಲಲ್ಲ. ನೀವು ಮಾಡಿ 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 ಈಗ ಸಿಕ್ಕಿ ಬಿದ್ದೀರಿ ಅಂತ ಆಗ್ತಾ ಉಂಟು ನನಗೆ. ಏಕಾಏಕಿ ಹೋಗಿ ಒಂದು 7-8 ಜನ ಇರುವಾಗ 8 ಜನರ ಭಾವನೆ ಬೇರೆ ಬೇರೆ ಇರ್ತದೆ. ಎಲ್ಲರೂ ಭಾವನೆ ಭಾವನೆ ಇರುವುದಿಲ್ಲ, ಘಟನೆ ಭಾವನೆ ಇರುವುದಿಲ್ಲ. ಒಬ್ನಾದ್ರೂ ಅದಕ್ಕೆ ಬೇಡ ಅಂತ ಹೇಳೋದೆ. ಇದು ನೀನು ಯಾವತ್ತೂ ಹೀಗೆ ಸ್ವಲ್ಪ 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 ಮಾಡಿ ಮಾಡಿ, ಯಾಕೆಂದ್ರೆ ನೀವು ಹೇಳಿದಿರಿ ಈಗ ಒಂದು ಲವರ್ಸ್ ಹೋದ್ರೆ, ಒಂದು ಗಂಡ ಹೆಂಡತಿ ಹೋದ್ರೆ, ಅದು ಯಾರಾದ್ರೂ ಎಂಗೇಜ್ ಆಗಿ ಅದು ಫ್ರೆಂಡ್ಸ್ ಆಗಿ ಹೋಗಿದ್ರೆ ನಾವು ಬಂದು ನೇರ ಕಂಪ್ಲೇಂಟ್ ಕೊಡ್ತೇವೆ, ಧೈರ್ಯ ಇರ್ತದೆ, ಮನೆಯವರಿಗೆ ಹೇಳ್ತೇವೆ. ಕೆಲವು ಮಕ್ಕಳು ಗೊತ್ತಿಲ್ಲ ಅಲ್ಲ ನಾನು ಹೇಳು ಯಾಕೆಂದ್ರೆ ಕೆಲವು ಮಕ್ಕಳಿಗೆ ನೋಡಿ ಗೊತ್ತಿಲ್ಲದ ಹೋಗುವಾಗ ಮನೆಗೆ ಬಂದು ಹೇಳಲಿಕ್ಕೆ ಆಗುದಿಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೂ ಆಗುದಿಲ್ಲ. ಈ ಹುಡುಗಿಯ ವಿಚಾರ ಹಾಗೆ ಇರಬಹುದು, ಇಷ್ಟು ಲೇಟ್ ಆದದ್ದು. ಮತ್ತೆ ಅಲ್ಲಿ ಸಹ ಏನಲ್ಲಿ ಆದದಂತ ನಮಗೆ ಗೊತ್ತಿಲ್ಲ. ಈ ಹುಡುಗಿ ಯಾಕೆ ಹೆದರಿದಾಳೆ? ಯಾಕೆಂದ್ರೆ ನಮ್ಮಂತವರಾದ್ರೆ ಹೋಗಿ ಏನು ಮಾಡ್ಲಿಕ್ಕೆ ರೆಡಿ ಇರ್ತೇವೆ. ಕೆಲವರಿಗೆ ಇದು ಕದ್ದು ಮುಚ್ಚಿ ಬರುವಾಗ ಈ ರೀತಿ ಪ್ರಾಬ್ಲಮ್ ಬರ್ತದೆ. ಕದ್ದು ಮುಚ್ಚಿ ಬರ್ಲಿ ಹೇಗೆ ಇರ್ಲಿ, ನಾನ್ ಹೇಳುದಾದ್ರೆ ಒಂದು ಮಹಿಳೆಯಾಗಿ ಒಬ್ಳು ಪ್ರಾಸ್ ಹೋದ್ರೆ ಸಹ ಯಾರಿಗೂ ಅತ್ಯಾಚಾರ ಮಾಡುವಂತ ರೈಟ್ಸ್ ಇಲ್ಲ. ಅವರ ಒಪ್ಪಿಗೆ ಮುಖಾಂತರ ಒಬ್ರು ಪ್ರಾಸ್ ಅನ್ನು ಯಾರು ಕರಿಬೇಕು ವಿನತ ಯಾರಿಗೂ ರೇಪ್ ಮಾಡ್ಲಿಕ್ಕೆ, ಗ್ಯಾಂಗ್ ರೇಪ್ ಮಾಡ್ಲುವಂತ ಕಾನೂನು ಇಲ್ಲ, ಮಾಡ್ಲೂಬಾರದು, ಅಪರಾಧ. ಮತ್ತೆ ನೀವೊಂದು ಹೇಗೆ ಇರ್ಬೇಕು ಹುಡುಗಿಯರು ಅಂತ ಹೇಳಿದ್ರಿ. ನಾನು ಹುಡುಗಿಯರ ಬಗ್ಗೆ ಹೇಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹೇಳುದಲ್ಲ. ಆದ್ರೂ ನಮ್ಮ ಒಂದು ಭಾರತ ದೇಶದಲ್ಲಿ ಇರುವಾಗ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರು, ನಾವು ಇಡೀ ಊರಿಗೆ ಹೇಳ್ತಿದ್ದೇವೆ ಪಬ್ ಸಂಸ್ಕೃತಿ ನಮ್ದು ಇರಬಾರ್ದು ಅಂತ. ಇತ್ತೀಚೆಗೆ ನೋಡುವಾಗ ನಮ್ದು ಬಸ್ ಸ್ಟ್ಯಾಂಡಿಗೆ ಒಂದೊಂದು ಪಬ್ ಡಾನ್ಸ್ ಬಾರ್ಗಳು ತೊಡಗ್ತಾ ಉಂಟು. ರಾತ್ರಿ 11 ಗಂಟೆ ಬೇಸರ ಆಗ್ತದೆ ರಾಮದಾಸ್ ಹೇಳುವಾಗ ನೋಡುವಾಗ 11 ಗಂಟೆಗೆ ಹುಡುಗಿಯರನ್ನು ಕ್ಯಾಬ್ ಅಲ್ಲಿ ಡ್ರೈವರ್ನವರು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ. ನಮ್ಮ ಊರಿನವರಂತ ನಾನು ಹೇಳುದಿಲ್ಲ, ಪ್ರಚೋದನೆ ಪ್ರವೋಕ್ ಆಗ್ತಾರೆ ಕೆಲವು ಹುಡುಗಿಯರು, ನನಗೂ ಹೀಗೆ ಹೋದ್ರೆ ಹೇಗೆ ಅಂತ. ನಾವು ಮೊದಲು ಖಂಡಿಸ್ತಿದ್ದೇವೆ, ನಮ್ಮ ಊರಲ್ಲಿ ಇಲ್ಲ, ನಮ್ಗೆ ಬೇಕಾದಷ್ಟು ಲೈಸೆನ್ಸ್ ಸಿಗ್ತದೆ, ಮಾಡ್ಲಿಕ್ಕೆ ಸಿಗ್ತದೆ. ಮಂಗಳೂರು ಹಾಗೆ ಬೆಳೆದಿದೆ. ಮತ್ತೆ ಹುಡುಗಿಯರ ವಿಚಾರದಲ್ಲಿ ನೀನು ಪಾರ್ಕಿಗೆ ಹೋಗು, ಪಬ್ಬಿಗೆ ಹೋಗು, ಬೀಚಿಗೆ ಹೋಗಿ ಎಲ್ಲಿ ಹೋಗು, ನಿನಗೆ ನಿನ್ನ ಧೈರ್ಯ ಉಂಟಾ? ನಾನು ಹೋರಾಟ ಮಾಡಿ ನಾನು 12 ಗಂಟೆಗೆ ಹೋಗಿ ಬರ್ತೇನಾ? ನೀನು ಎಲ್ಲಿ ಬೇಕಾದ್ರೂ ಹೋದ್ರು ಪರ್ಮಿಷನ್. ನಿನಗೆ ನಿನ್ನ ಬಗ್ಗೆ ನಿನಗೆ ಹೇಗೆ ನಿನ್ನನ್ನು ನೀನು ಹೇಗೆ ರಕ್ಷಿಸ್ಬೇಕಂತ ನಿನಗೆ ಗೊತ್ತಿಲ್ಲದಿದ್ರೆ ನೀನು ಹಾಗೆ ಹೋಗ್ಬೇಡ ಹೇಳುದು. ನಿನ್ನ ರಕ್ಷಣೆ ನಿನಗೆ ಮಾಡ್ಲಿಕ್ಕೆ ಗೊತ್ತುಂಟಾ? ಈಕ್ವಾಲಿಟಿ ನಾವು ಕೇಳ್ತಾ ಇದ್ದೇವೆ ಮಹಿಳೆಯರು, ಸಮಾನತೆ ನಮಗೆ ಬೇಕು ಅಂತ. ಸಮಾನತೆ ಬರುವಾಗ ಫೈಟ್ ಮಾಡೋ ಸಮಾನತೆಯೂ ನಮಗೆ ಬೇಕು. ಖಾಲಿ ನಮಗೆ ಪಬ್ಲಿಕ್ ಹೋಗುವ ಸಮಾನತೆ, ಡ್ರೆಸ್ ಅಲ್ಲಿ ಸಮಾನತೆ, ದೇವಸ್ಥಾನದ ಬಗ್ಗೆ ಸಮಾನತೆ ಅಲ್ಲ. ನಮ್ಮನ್ನು ಹೋರಾಟ ಮಾಡಿ ಸಮರ್ಥನೆ ಮಾಡಿ ನಾವು ಉಳಿಸಿಕೊಳ್ಳುವ ರಕ್ಷಣೆ ಮಾಡುವ ಇದಿದ್ರೆ ನೀವು ಗಾಂಧೀಜಿ ಹೇಳಿದಾಗೆ ರಾತ್ರಿ 12 ಗಂಟೆಗೆ ಹೋಗಿ. ಅಂದ್ರೆ ಗಾಂಧಿ ಕಂಡ ಭಾರತ ಯಾವುದು? ಮಹಿಳೆಯೊಬ್ಬಳು ರಾತ್ರಿ 12 ಗಂಟೆ ತಿರುಗಾಡಬೇಕು ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಈ ಪ್ರಶ್ನೆಗಳೆಲ್ಲ ಬಂದಾಗ ನೀವು ಏನ್ ಹೇಳ್ತೀರಿ? ಇಲ್ಲ, ನಾನು ಹೇಳ್ತೀನಿ, ಮೊದಲನೇದಾಗಿ ಈ ಕಾಮುಕರು ಯಾರಿರ್ತಾರೆ ಖಂಡಿತವಾಗಿ ಅವ್ರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಅವರೊಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರನ್ನು ನಾನು ದೂಷಿಸ್ತಾ ಇಲ್ಲ, ಎಲ್ರು ಒಂದೇ ರೀತಿ ಅಂತ ಹೇಳಿ ನಾನು ಹೇಳುದಿಲ್ಲ. ನಾನು ಅವಾಗ ಏನ್ ಹೇಳಿದೆ ಅಂದ್ರೆ, ಎಷ್ಟೋ ಸಂಘಟನೆಗಳಿದೆ, ಯಾವ್ದ್ಯಾವ್ದಕ್ಕೂ ಮಾಡ್ತಾರೆ, ಹೋರಾಟಗಳನ್ನು ಮಾಡ್ತಾರೆ, ಪ್ರತಿಭಟನೆಗಳು ಮಾಡ್ತಾರೆ. ಒಂದು ಅದು ನೀವು ನೋಡಿದೀರಾ? ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಯಾರಾದ್ರೂ ಎಲ್ಲರೂ ಒಟ್ಟಾಗಿದ್ದು ನೋಡಿದೀರಾ ನೀವು? ನಾವ್ ಯಾಕೆ ಅದನ್ನು ಪ್ರತಿ ಸಲ ಹೆಣ್ಣು ಮಕ್ಕಳ ವಿಷಯ ಬಂದಾಗ ಯಾಕೆ ನಾವೆಲ್ಲ ಸುಮ್ಮನೆ ಆಗ್ತೀವಿ ಅಂತ ಒಂದು. ಮತ್ತೆ ಗಾಂಧೀಜಿ ಹೇಳಿದ್ದು ಏನ್ ಹೇಳಿದಾರೆ ಅಂದ್ರೆ, 12 ಗಂಟೆಗೆ ಯಾವಾಗ ನಾವು ಒಂದು ಹೆಣ್ಮಗಳು ಭಾರತ ದೇಶದಲ್ಲಿ ಸ್ವಾತಂತ್ರ್ಯವಾಗಿ ತಿರುಗ್ತಾಳೆಯೋ ಆವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಅದು ಗಾಂಧೀಜಿಯವರು ನನಗೂ ಹೆಣ್ಣು ಮಕ್ಕಳು ನೀವು ಜಾಗರೂಕರಾಗಿರ್ಬೇಕು ಹೇಳಿದ್ದಾರೆ. ಆದ್ರೆ ನೀವೊಂದು ಮಾತು ಹೇಳಿದ್ರಿ, ಈಗ ನೀವೇನ್ ಹೇಳಿದ್ರಿ ಅಂದ್ರೆ ಹೆಣ್ಣು ಮಕ್ಕಳು ಈ ರೀತಿ ಇರ್ಬೇಕು ಅಂತ ಹೇಳಿ. ಗಂಡು ಮಕ್ಕಳು ಯಾವ ರೀತಿ ಇರ್ಬೇಕಂತ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
ಹೆಣ್ಣು ಮಕ್ಕಳಿಗೆ ನಾವು ಪ್ರತಿ ಸಲ ಹೆಣ್ಣು ಮಕ್ಕಳು ಈ ರೀತಿ ಇರ್ಬೇಕು, ಈ ರೀತಿ ಡ್ರೆಸ್ ಹಾಕ್ಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕಂತ ಹೇಳ್ಕೊಂಡೆ ನಾವು ಅವಳೊಂದು ದಬ್ಬಿಸಿಟ್ಟಿದ್ದೇವೆ ಎಲ್ಲೋ ಒಂದ್ ಕಡೆ. ಎಲ್ಲೋ ಒಂದ್ ಕಡೆ ನಾವು ಅವಳ ಮೇಲೆ ದೂಷಣೆಯನ್ನು ಹಾಕ್ತಿವಿ. ಒಂದು ಡ್ರೆಸ್, ಒಂದು ಸಣ್ಣ ನೋಡಿ, ನಾನು ಮಹಿಳೆಯನ್ನ ಇಲ್ಲಿ ಏನಾಗ್ತಾನೆ ನೋಡುವ ದೃಷ್ಟಿಕೋನದಲ್ಲಿ ಪುರುಷನ ಕಣ್ಣಿನಲ್ಲಿ ಕಾಣುವಂತ ಪುರುಷನ ಪ್ರತಿ ಒಂದ್ 10 ಜನ ಪುರುಷರನ್ನು ಕುತ್ಕೊಂಡು ಒಂದ್ ಸಣ್ಣ ಮಿನಿ ಸ್ಕರ್ಟ್ ಹಾಕಿದ ಒಂದ್ ಹುಡುಗಿಯನ್ನ ಎದುರು ಕೂರಿಸಿದ್ರೆ ಎಲ್ಲನಿಗೆ ಕಾಮ ದೃಷ್ಟಿಯಿಂದ ಅವಳು ಕಾಣುದಿಲ್ಲ, ಎಲ್ರಿಗೂ ಕಾಣುದಿಲ್ಲ. ಒಬ್ಬನಿಗೆ ಭಾರತ ಮಾತೆ ಹಾಗೆ ಕಾಣ್ತಾಳೆ ಅವಳು, ಎಲ್ರಿಗೂ ಕಾಣಬೇಕಂತ ಏನಿಲ್ಲ. ಆ ಕಾಮುಕನ ದೃಷ್ಟಿ ಏನಿದೆ ಅದು ಕಾಮುಕನಾಗಿರ್ತದೆ. ಸೀರೆ ಹಾಕಿದಿರ್ತದೆ, ಬುರ್ಕಾ ಹಾಕಿದಿರ್ತದೆ, ಮಿನಿ ಸ್ಕರ್ಟ್ ಹಾಕಿದಿರ್ತದೆ, ಏನೋ ಹಾಕಿದಿರ್ತದೆ. ಸೊ ಹೆಣ್ಣು ಮಕ್ಕಳಿಗೆ ಯಾರು ಹೇಳ್ಬೇಡಿ ನೀವು ಈ ರೀತಿ ಇರ್ಬೇಕು, ನೀವು ಈ ರೀತಿ ಇದ್ರೆ ಈ ರೀತಿ ಆಗುದು ಅಂತ ಹೇಳಿ. ಖಂಡಿತ ಇಲ್ಲ, ಇದಕ್ಕೆ ನಾನು ಒಪ್ಪುದಿಲ್ಲ. ರಾಮದಾಸ್, ನಾನು ಡ್ರೆಸ್ಸಿನ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಡ್ರೆಸ್ ಒಂದು ನಮ್ಗೆ ರಕ್ಷಣೆ ಅಂತ ಯಾಕೆ ಹೇಳುದಾದ್ರೆ, ಉದಾಹರಣೆಗೆ ನಾನೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತೆ, ನಾನು ಒಳ್ಳೆ ಹುಡುಗಿ ಆಗಿರ್ಬೋದು, ಒಳ್ಳೆ ಹುಡುಗಿ, ಅವಳ ವರ್ತನೆ ತುಂಬಾ ಒಳ್ಳೇದು, ನಾನು ಚಿಕ್ಕ ಅಂಗಿ ಹಾಕಿರುವ ಇಲ್ಲ. ಹಾಗೆ ಕೆಲ ಹುಡುಗರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಸಮಾಜದ ಹೀಗೆ ಹೇಳುದು, ನಾನೊಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಎಲ್ಲರೊಟ್ಟಿ ಸೇರುವಾಗ ಅವು ಸರಿ ಜಿಯ ಪೊಣ್ಣು ಅಂತ ನಿಮ್ಮ ದೃಷ್ಟಿ, ಸರಿ ಜಿ ಅಂತ. ಅವಳಿಗೆ ಯಾರು ಅಲ್ಲಿ ಹೋಗಿ ಏನು ಮಾಡುವ ಹುಡುಗಿ ಹತ್ರ ಬರುದಿಲ್ಲ, ಆ ಲಂಚ ಮಲ್ತೀನಿ ಇಟ್ಟು ನಮ್ಮ ದಯಪೋಡು. ಅದೇ ರೀತಿಯಲ್ಲಿ ಒಂದು ಹುಡುಗಿ ಅವಳು ಏನು ಸರಿ ಇರ್ಲಿಕ್ಕಿಲ್ಲ, ಅವಳ ವಸ್ತ್ರ ಅವಳು ಮುಚ್ಚಿಕೊಡ ಎಡ್ಡೆ ಮರ್ಯಾದಿಲ್ಲದ ಪೊಣ್ಣಾದು ಪೋಡು ಅಂತ. ನಾನೀಗ ಪ್ರತಿಭಾ ಕುಳಾಯವರಿಗೆ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಪ್ರತಿನಿಧಿ ಅವ್ರು ಹೇಗೆ ಡ್ರೆಸ್ ಸೆನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ, ಪ್ರತಿಭಾ ಕುಳಾಯವರಿಗೆ ಗೊತ್ತುಂಟು. ನಾನೊಂದು ಜನಪ್ರತಿನಿಧಿ ಆಗೋಗಿ ಹೀಗೆ ಹೋದ್ರೆ ಗೌರವ, ಎಲ್ಲರೂ ಹೇಳ್ತಾರೆ ಪ್ರತಿಭಾ ಕುಳಾಯಿ ಅವರ ಡ್ರೆಸ್ ಸೆನ್ಸ್ ನೋಡಿ ಬೇಕು. ಎಲ್ಲಿ ನಾವು ಯಾವ ಡ್ರೆಸ್ ಉಪಯೋಗಿಸ್ಬೇಕು ಅಲ್ಲಿ ನಿಮ್ ಮನೆಯಲ್ಲಿ ನಾನು ಹೇಳಿದ್ರೆ ಯಾವ ರೀತಿ ಇರಿ, ಅದು ಅಲ್ಲ, ಡ್ರೆಸ್ಸಿನ ಬಗ್ಗೆ ಅಲ್ಲ. ಚಿಕ್ಕ ಡ್ರೆಸ್ ಹಾಕಿದ ಕೂಡಲೇ ನಾವು ಅತ್ಯಾಚಾರ ಆಗೋದು, ಫುಲ್ ಡ್ರೆಸ್, ಅದು ಅವರ ಮಾನಸಿಕ ಚಿಂತನೆಗೆ ಬಿಟ್ಟದು. ಆದ್ರೆ ಹಾಗೆ ಹೇಳಿ ನಾವು ಏಕಾಏಕಿ ಸಮಾನತೆ ನಾವು ಕೇಳುದಂತ ನಮ್ಮ ನಾವೆಂತ ಮಂಗಳೂರಲ್ಲಿ ಯಾವ್ದು ಕೇಳುದು, ನಾವು ನಮ್ಮ ಚರ್ಚೆ ಮಂಗಳೂರಲ್ಲಿ ಡ್ರೆಸ್ ಬಗ್ಗೆ, ಪಬ್ ಬಗ್ಗೆ, ಕುಡಿಯೋದು ಬಗ್ಗೆ, ಅದ್ರ ಬಗ್ಗೆ ಅಲ್ಲದೆ ಮಹಿಳೆಗೆ ಶಿಕ್ಷಣ ಹೇಗಬೇಕು, ಅವಳಿಗೆ ಅವೇರ್ನೆಸ್ ಏನ್ ಬೇಕು, ಅವಳಿಗೆ ಯಾವ ರೀತಿಯಲ್ಲಿ ನಾವು ಮನೋಸ್ಥೈರ್ಯ ಕೊಡಿಸ್ಬೇಕಂತ ಯಾರಿಗೂ ಇಲ್ಲ. ಒಂದು ಕ್ಲಾಸ್ ಶಾಲೆಯಲ್ಲಿ ಡ್ರಗ್ಸ್ ಮಾಫಿಯಾದ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ತಾ ಇಲ್ಲ. ಇಷ್ಟು ಚಿಕ್ಕ ಪ್ರೈಮರಿಯಿಂದ ಗಾಂಜಾ ಇದು ಶುರುವಾಗ್ತದೆ. ನಾವು ನಮ್ಮ ಪೊಲೀಸ್ ವ್ಯವಸ್ಥೆ ಹೇಳ್ತೇವೆ, ನೀವು ಗಾಂಜಾದ ಬಗ್ಗೆ ಎಲ್ಲಿ ಅವೇರ್ನೆಸ್ ಸ್ವಲ್ಪ ಕೊಡ್ತೀರಿ, ನೀವು ಬದಿಯಲ್ಲಿ ನಿಂತು ಹೆಲ್ಮೆಟ್ ಟ್ರಾಫಿಕ್ ಅದು ನೋಡ್ಕೊಳ್ತೀರಿ, ನೀವು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ಉದಾಹರಣೆಗೆ ಇವರು ಹೇಳಿದ್ರು, ಮಹಿಳಾ ಒಂದು ಠಾಣೆಗೆ ಹೋಗುವಾಗ ನನ್ಗೆ ಈ ಕೇಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಠಾಣೆಯವರು ಹೇಳ್ತಾರೆ. ಒಂದು ಅತ್ಯಾಚಾರಿ ಅಥವಾ ಯಾವುದೇ ಒಂದು ಮಹಿಳೆ ನೀವು ನೇರ ಪಾಂಡೇಶ್ವರಕ್ಕೆ ಹೋಗುವ ಅಗತ್ಯ ಇಲ್ಲ, ನಿಮ್ಮ ಹತ್ತಿರದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಅದು ಖಂಡಿತ ಅಲ್ಲಿಗೆ ಫಾರ್ವರ್ಡ್ ಆಗಬೇಕು. ನಮ್ಮಲ್ಲಿ ಯಾಕೆ ಆಗುದಿಲ್ಲ ಅಂದ್ರೆ ನಾನು ಕೊಂಡೋಗೋ ಕೆಲವು ರೀತಿ ಆದದ್ದು ಹಠಪಟ್ಟು ನಾವು ಮತ್ತೆ ಎಫ್ಐಆರ್ ಹಾಕಿಸುವ ಸನ್ನಿವೇಶ ಉಂಟು. ಡ್ರಗ್ಸ್ ಮಾಫಿಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಗ್ಸ್ ಮಾಫಿಯಾ ಉಂಟು, ಶಾಲೆ ಹತ್ರ ಉಂಟು, ಯಾರಿದನ್ನು ನಿಲ್ಲಿಸುವುದಿಲ್ಲ. ಅದನ್ನು ನಿಲ್ಲಿಸಿ, ಇಂಥದ್ದು ಹೋಗ್ತದೆ. ಯಾಕಂದ್ರೆ ಪ್ರಚೋದನೆ ಇದಕ್ಕೆ ಆಗ್ತಾ ಉಂಟು. ಡ್ರೆಸ್ಸಿನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾಕೆಂದ್ರೆ ಡ್ರೆಸ್ ಹಾಕಿದ್ರೆ ನಮ್ದೊಂದು ಭಾರತೀಯ ಸಂಸ್ಕೃತಿ ಉಳಿತದೆ ವಿನ ಅದರಿಂದ ರೇಪ್ ನಿಲ್ತದಂತ ಹೇಳುದಲ್ಲ. ಮತ್ತೆ ಮುಂದುವರೆದು ಚರ್ಚೆ ಮಾಡಬೇಕು. ಬಹಳ ಮುಖ್ಯವಾಗಿ ಲವರ್ಸ್ ಬಗೆಗೆ ಬರುವಂತ ಚರ್ಚೆಗಳು ಪಾರ್ಕ್ಗಳಲ್ಲಿ ಇರಬಾರದು, ಬೇಕು ಅಥವಾ ತಿರುಗಾಡ್ತಾರೆ, ಅದು ಇದು ಇನ್ನಷ್ಟು ಚಟುವಟಿಕೆಗಳ ಬಗೆಗೆ. ಹಾಗಾದ್ರೆ ಲವರ್ಸ್ಗಳು ಅಂದ್ರೆ ಲವ್ ಮಾಡಬಾರ್ದಾ, ಲವರ್ಸ್ಗಳು ಇರಬಾರ್ದಾ, ಲವರ್ಸ್ಗಳು ತಿರುಗಾಡಬಾರ್ದಾ, ಇಂತೆಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬರ್ತದೆ. ಒಂದು ಸಣ್ಣ ಬ್ರೇಕ್ ಬಳಿಕ ಮತ್ತೆ ಬರ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸ್ಮಾರ್ಟ್ ಆಗ್ತಾ ಇದೆ ಮಂಗಳೂರು, ಆದರೆ ಈ ರೀತಿಯಾಗಿ ನಾವು ಸ್ಮಾರ್ಟ್ ಆಗಬೇಕಾ? ಶೇಮ್ 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 ಅಂದರೆ ಇಂಥ ಘಟನೆಗಳು ನೋಡಿ. ಇವಾಗ ಯಾಕೆ ಹುಡುಗಿಯೊಬ್ಬರು ನಡೀತಾ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ದೃಷ್ಟಿಕೋನಗಳು ಬೆಳೆದು ಬಿಡುತ್ತವೆ, ನಮ್ಮ ಯುವಕರ ಮನೋಭೂಮಿಕೆ ಈ ರೀತಿ ಆಗ್ತದೆ ಅಂತ ಅನ್ನೋದು ಬಹುಶಃ ಆಗಾಗ್ಗೆ ಚರ್ಚೆಗಳು ನಡೀತಾ ಇದ್ದಾಗ ಮತ್ತೆ 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 ನಾವು ಹಿಂದಕ್ಕೆ ಹೋಗ್ತಾ ಇದ್ದೇವೋ ಅಂತ ಆಗಿಬಿಡುತ್ತದೆ. ಓಕೆ, ನಾನು ಚರ್ಚೆ ಮಾಡ್ತಾ ಇದ್ದೆ. ಭಾಳ ಮುಖ್ಯವಾಗಿ ಲವ್ವರ್ಸ್ಗಳ ಮೇಲೇ ಅಟ್ಯಾಕ್ ನಡೆಯುವಂಥದ್ದು. ಲವರ್ಸ್ಗಳು ಯಾಕೆ ಹೋಗಬೇಕು ಅಲ್ಲಿಗೆ, ಅವ್ರು ಯಾಕೆ ತಿರುಗಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಮನೆಯವರ ಇದು ಜವಾಬ್ದಾರಿ ಇರುವುದಿಲ್ಲ, ಮನೆಯವರಿಗೆ ಕಣ್ತಪ್ಪಿಸಿಕೊಂಡು ಬರ್ತಾರೆ, ಇಂಥದ್ದು ನಿಲ್ಲಬೇಕು. ರಾಮದಾಸ್, ಈಗ ಐ ಥಿಂಕ್ ನಾವೆಲ್ಲರೂ ಮೆಚೂರ್ಡ್ ಆಗಿದ್ದೇವೆ ಇಲ್ಲಿ ಕೂತವರು. ನಾವು ಆ ಸ್ಟೇಜನ್ನು ಪಾಸ್ ಆಗಿ ಬಂದವರು. ಹಾಗೆ ಹೇಳಿ ನಾವೆಲ್ಲ ಪಾರ್ಕಲ್ಲಿ ಕೂತಿದ್ದೇವೆ ಅಂತಲ್ಲ, ಬಟ್ ಅದೊಂದು ಪ್ರಾಯ. ಸೊ ಆ ಪ್ರಾಯವನ್ನು ಯಾರಿಗೆ ಸಹ ಮಿತಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ, ಎಷ್ಟೋ ಜನ ಲವರ್ಸ್ ಇಲ್ಲದವರು ಇದ್ದಾರೆ. ನಾವೆಲ್ಲ ಪಾರ್ಕಿಗೆ ಹೋಗಿ ಬೀಚಿಗೆ ಹೋಗಿ ದೊಡ್ಡವರಾಗಿದ್ದಂತ ಹೇಳೋದಲ್ಲ ನಾನು, ಬಟ್ ಅವ್ರು ಹೋಗ್ತಾರೆ. ಸೊ ಅದಕ್ಕೆ ನಾವು ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಈ ಲವರ್ಸ್ ಏನಿದ್ದಾರೆ ಅವರು ಈಸಿ ಪ್ರೇ ಆಗ್ತಾರೆ.
ಯಾಕೆಂದ್ರೆ ಅವ್ರಿಗೆ ಏನು ಹೊಡೆದಾಡ್ಬೋದು, ಏನು ಮಾಡ್ಬೋದು, ಯಾಕಂದ್ರೆ ಮತ್ತೆ ಹೋಗಿ ಹೇಳ್ಕೊಳ್ಳಿಕ್ಕೆ ಯಾವ್ದು ಜಾಗ ಇಲ್ಲ ಅವ್ರಿಗೆ. ಮನೆಯಲ್ಲಿ ಹೋದ್ರೆ ಮನೆಯವ್ರು ಸಪೋರ್ಟ್ ಮಾಡಲ್ಲ, ನಾಚಿಕೆಯಿಂದ ಅವರು ಮತ್ತೆ ಸ್ಟೇಷನ್ಗೆ ಹೋದ್ರೆ ಮತ್ತೆ ಒಂದು ಸಮಸ್ಯೆ, ಇನ್ನೊಂದು ಸಮಸ್ಯೆ. ಸೊ ಅದಕ್ಕಾಗಿ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ. ಸೊ ಅಂದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ಲವ್ವರ್ಸ್ಗಳು ಯಾಕೆ ಈ ರೀತಿ ತಿರುಗಾಡಬೇಕು, ಇಂಥ ಜಾಗಗಳಿಗೆ ಹೋಗಬೇಕು? ಇಂಥ ಪ್ರಶ್ನೆಗೆ ನಾನೇನು ಕೊಡೋದು? ನೋಡಿ ರಾಮದಾಸ್, ಲವ್ ಮಾಡ್ಬೇಕಾ? ಲವ್ ಮಾಡುದ್ರಲ್ಲಿ ತಪ್ಪಿಲ್ಲ, ಲವ್ ಮಾಡಿದ್ರಲ್ಲಿ ತಪ್ಪಿಲ್ಲ. ಮದುವೆ ಮೊದಲು ಲವ್ ಮಾಡ್ತಾರೆ, ಮದುವೆ ಆದ ನಂತರ ಸಹ ಲವ್ ಆಗುದು ಮದುವೆ. ನಾನು ಹೇಳಿದೆ, ನೀವು ಲವರ್ಸ್ ಆಗಿರುವಾಗ ನೀವು ಪಾರ್ಕಿಗೆ ಹೋಗೋದ್ರಲ್ಲಿ ತಪ್ಪಿಲ್ಲ, ಬೀಚಿಗೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಆದರೆ ನಿಮ್ಮ ವರ್ತನೆ, ನೀವು ಪಬ್ಲಿಕ್ ಕಡೆಯಲ್ಲಿ ಸ್ವಲ್ಪ ನೀವು ಜಾಗ್ರತೆ ಮಾಡಬೇಕು. ನೀವು ಎಲ್ಲ ಹೋಗಿ ಲವರ್ಸ್ ಹೇಳಿ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಗಂಡ ಹೆಂಡತಿ ಇರ್ಬೋದು, ನೀನು ಏನೂ ನಿನ್ನ ಗಂಡ ಹೆಂಡತಿ ಅಂತ ತೋರಿಸುದು ನೀನು ನಿನ್ನ ಮನೆ ಒಂದು ಕೋಣೆ ಒಳಗೆ ತೋರಿಸ್ಬೇಕಿನ. ನಾನು ಗಂಡ ಹೆಂಡತಿ ಯಾರು ಕೇಳುವವರು, ಪಬ್ಲಿಕಲ್ಲಿ ಏನು ಮಾಡಿದ್ರು ನೀನೇನು ಅಂತ ಕೇಳಲಿಕ್ಕೆ ನಮಗೆ ಪಾರ್ಕಲ್ಲಿ ಬಂದು ಬೀಚಲ್ಲಿ ಬಂದು ಮಾಡಲಿಕ್ಕೆ ಆಗುದಿಲ್ಲ. ನೀವು ಲವರ್ಸ್ ಹೋಗಿ ನಿಮ್ಗೇನು ಮಾತಾಡ್ಲಿಕ್ಕೆ ಉಂಟ, ನೀವು ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಆಗುವಾಗ ಕೆಲವು ಹುಡುಗರು ಇದಕ್ಕೆ ಕಾಯ್ತಾ ಇರ್ತೇವೆ. ಈ ಘಟನೆಯಲ್ಲಿ ಸಹ ನಾನು ಹೇಳುದಾದ್ರೆ ನಿಮ್ಗೆ ನಾನು ಪದೇ ಪದೇ ಹೇಳ್ತಿದ್ದೇನೆ, ಒಂದೇ ಮೈಂಡ್ ಇದ್ದು ಒಟ್ಟಿಗೆ ಬರುವುದಿಲ್ಲ. ಇದು ನೋಡಿ 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 ಎಲ್ಲರನ್ನು ನೋಡಿ, ಒಬ್ಬರನ್ನು ನೋಡಿ ಇವರು ಯಾರೊಟ್ಟಿಗೆ ಬರ್ತಾರೆ, ಇವರು ಯಾರೊಟ್ಟಿಗೆ ಬರ್ತಾರೆ ಎಲ್ಲ ನೋಡಿ ಆಗುವ ಘಟನೆ ವಿನಃ ಏಕಾಏಕಿ 8 ಜನ ಖಂಡಿತ ರೇಪ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ನನ್ನ ಒಂದು ಇದು. ಯಾಕೆಂದ್ರೆ ಸಾಮಾಜಿಕ ಕಾರ್ಯಕರ್ತೆಗೆ ಮತ್ತೆ ರಾಮದಾಸ್ ನಮ್ಮ ಟೈಮಲ್ಲಿ ಇದ್ದ ಲವ್ ಏನಿತ್ತಂದ್ರೆ ತುಂಬಾ ಇಟ್ ವಾಸ್ ವೆರಿ ಡಿಫ್ರೆಂಟ್ ಅಂಡ್ ಇಟ್ ವಾಸ್ ಮಚ್ ಸೇಫರ್ ಅಂತ ಹೇಳ್ತೇನೆ. ಆದ್ರೆ ಇವಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು, ಈ ವಾಟ್ಸಪ್ ಬಂದು, ಈ ಆಂಡ್ರಾಯ್ಡ್ ಸೆಟ್ಸ್ ಬಂದು, ಈ ಕ್ಯಾಮ್ರಾಸ್, ಮೊಬೈಲ್ ಅಲ್ಲಿ ಕ್ಯಾಮ್ರಾಸ್ ಬಂದು ಎಷ್ಟೋ ಜನ ಹೆಣ್ಮಕ್ಳ ಲೈಫ್ ಹಾಳಾಗಿದೆ. ಸೊ ನಾನು ಯುವಕರಿಗೆ, ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಈ ಮೊಬೈಲ್ ವಿಡಿಯೋಸ್ ಇಂದ ಆಗಿರ್ಬೋದು, ಅಥವಾ MMS ಇಂದ ಆಗಿರ್ಬೋದು, ಅಥವಾ ನಿಮ್ಮ ಮೆಸೇಜಸ್ ಇಂದ ಆಗಿರ್ಬೋದು, ಲಾಂಗ್ ರನ್ ಅಲ್ಲಿ ಖಂಡಿತವಾಗಿ ಇದು ನಿಮ್ಮನ್ನೆಲ್ಲ ಒಂದು ತಾಪತ್ರೆಗೆ ಸಿಕ್ಕಿಸ್ಕೊಳ್ತದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರತಿ ಒಂದು ಹೆಣ್ಮಗಳು ಅವಳ ಸೇಫ್ಟಿ ಬಗ್ಗೆ ಆಲೋಚನೆ ಮಾಡಬೇಕು. ಶಿ ಶುಡ್ ನೋ ಅವಳ ಯಾವ ರೀತಿ ಅವಳು ಸೇಫ್ ಆಗಿರ್ಬಹುದು ಅಂತೇಳಿ. ಯಾಕೆಂದ್ರೆ ಲೈಫ್ ಏನಿದೆ ಈ ಟೀನೇಜ್ ಅಲ್ಲಿ ಕಳೆಯುವಂಥದ್ದು ಅಥವಾ ಲವರ್ಸ್ ಆಗಿರುವಂಥದ್ದಲ್ಲ, ತುಂಬಾ ಉದ್ದಕ್ಕಿದೆ ಲೈಫ್ ಅನ್ನೋದು, ತುಂಬಾ ಉದ್ದಕ್ಕಿದೆ, ತುಂಬಾ ಸುಂದರ ಇದೆ, ತುಂಬಾ ಕಷ್ಟನೂ ಇದೆ. ಸೊ ಈ ಪ್ರೋಸೆಸ್ ಅಲ್ಲಿ ಇರುವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಪೇರೆಂಟ್ಸ್ ಜವಾಬ್ದಾರಿ ಇದ್ದಾರೆ, ಟೀಚರ್ಸ್ ಜವಾಬ್ದಾರಿ ಇದ್ದಾರೆ. ಹೆಚ್ಚಿನ ಟೈಮಲ್ಲಿ ನಾವು ಈ ರೇಪ್ ಬಗ್ಗೆ ಮಾತಾಡ್ತೇವೆ. ಎಷ್ಟೋ ಕಡೆಯಲ್ಲಿ ನಾವು ಮನೆಯಲ್ಲಿ ಸೆಕ್ಷುವಲ್ ಅಬ್ಯೂಸ್ ಆಗಿದ್ದನ್ನು ಎಷ್ಟೋ ಕಡೆ ನಾವು ನೋಡಿದ್ದೇವೆ. ಜಸ್ಟ್ 2 months ಹಿಂದ್ಗಡೆ ನಾನು ಒಂದು ಇನ್ಸಿಡೆಂಟ್ ಅನ್ನು ಎಲ್ಲರ ಮುಂದೆ ಹೇಳಿಕ್ಕೆ ಇಚ್ಛಿಸ್ತೇನೆ. ರಜೆಯಲ್ಲಿ ಒಂದು 7th standard 8th standard ಹುಡುಗಿ ಅವಳ ಅಜ್ಜಿ ಮನೆಗೆ ಹೋಗಿದ್ಲು. ಅಕ್ಕ ತಂಗಿ ಮಕ್ಕಳವರು ಅಜ್ಜಿ ಮನೆಗೆ ಹೋಗಿದ್ಲು. ಅಕ್ಕನ ಮಗ ಫಸ್ಟ್ PUC ಅಲ್ಲಿ ಇದ್ದಾನೆ. ಸಣ್ಣದಿಂದ ಎಲ್ಲರೂ ಒಟ್ಟಾಗಿ ಬೆಳೆದಿದ್ದಾರೆ. ಅಜ್ಜಿ ಎಲ್ಲರನ್ನು ಒಂದು ಕೋಣೆಯಲ್ಲಿ ಹಾಕಿ ಮಲಗಿಸ್ಬಿಟ್ಟಿದ್ದಾರೆ. ಆಫ್ಟರ್ 2 months girl is pregnant. The girl is just in 8th standard, boy is in first PUC. ಹುಡುಗನ್ ತೆಗೆದು ಜೈಲಿಗೆ ಹಾಕಿದ್ರು. ಬಟ್ ದಟ್ ಇಸ್ ನಾಟ್ ದ ಸೊಲ್ಯೂಷನ್. ಆ ಮೋರಲ್ ವ್ಯಾಲ್ಯೂಸ್ ಏನಿದೆ ಅದನ್ನ ನಾವು ನೋಡ್ಕೊಳ್ಬೇಕು. ಮಕ್ಕಳಿಗೆ ನಾವು ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಮಾತಾಡಬೇಕು. ಮಕ್ಕಳಿಗೆ ನಾವು ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾತಾಡಬೇಕು. ಸ್ಕೂಲ್ಸ್ ಅಲ್ಲಿ ಎಟ್ ಅ ವೆರಿ ಸ್ಮಾಲ್ ಏಜ್, ಯಾವಾಗ ಒಂದು ಮಗು ಇಟ್ಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಯಾವಾಗ ಅದು ಅರ್ಥ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇದೆಯೋ ಆವಾಗ ನಾವು ಆ ಸೆಕ್ಸ್ ಎಜುಕೇಶನ್ ಅನ್ನುವಂಥದ್ದು ನಾವು ಅದನ್ನ ಇಂಟ್ರೊಡ್ಯೂಸ್ ಬರ್ತೇನೆ. ನಮ್ಮಲ್ಲಿ ಎಲ್ಲೋ ಒಂಥರ ಲೈಂಗಿಕವಾದಂತ ಕ್ರಿಯೆಗಳ ಬಗ್ಗೆ ಒಂದು ಬಹಳ ಒಂದು ಗುಪ್ತವಾದಂತ ಇದನ್ನ ಮಾಡಬಾರ್ದು. ಯಾಕೆಂದ್ರೆ ಪ್ರೌಢಾವಸ್ಥೆಗೆ ಬಂದಿರುವಂತ ಮಾಡರ್ನೈಸೇಷನ್ ಅಲ್ಲಿ ಇದ್ದೇವೆ. ನಾವು ಈ ಆಂಡ್ರಾಯ್ಡ್ ಸೆಟ್ಸ್ ಯೂಸ್ ಮಾಡ್ತೇವೆ. ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ಸ್ ಎಲ್ಲವೂ ಸಿಗ್ತದೆ, ನೋಡ್ತದೆ. ಆ ಮೆಚುರಿಟಿ ಏನಿದೆ, ನಾವೆಲ್ಲ ಪ್ಯೂಬರ್ಟಿ ಏಜ್ ನಮ್ದು ಇತ್ತು. ಆವಾಗ 10ನೇ ಕ್ಲಾಸ್ಗೆ ನಾವು ಮೆಚೂರ್ ಆಗ್ತಾ ಇದ್ವಿ. 9ನೇ ಕ್ಲಾಸ್. ಈಗ ಆಗಲ್ಲ, 5ನೇ ಕ್ಲಾಸ್ ಮಕ್ಕಳು ಪ್ಯೂಬರ್ಟಿಗೆ ಬರ್ತಾರೆ. ಸೊ ಆ ಮೆಚುರಿಟಿ ಏನಿದೆ, ಆ ಫುಡ್ ಇಂದ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಸೊ ಇಂಥದ್ದೆಲ್ಲ ಆಗ್ತದೆ ಮಕ್ಕಳಿಗೆ. ಸೊ ಈ ಸಂದರ್ಭದಲ್ಲಿ ನಾವು ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೆ ಎಜುಕೇಟ್ ಮಾಡಬೇಕು. ಗುಡ್ ಟಚ್ ಅಂದ್ರೆ ಏನು, ನಮ್ಮ ನೇಬರ್ಹುಡ್ ಅಲ್ಲಿ ಏನೋ ಆಗಿರ್ಬೋದು, ನಮ್ಮ ಮನೆ ಒಳಗೆ ಏನೋ ಆಗಿರ್ಬೋದು, ಅಥವಾ ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ನಮ್ಮ ಬಸ್ ಡ್ರೈವರ್ ಆಗಿರ್ಬೋದು, ನಮ್ಮನ್ನು ಪಿಕಪ್ ಮಾಡುವ ವ್ಯಾನ್ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಮಿಸ್ ಮಾಡ್ಬೋದು, ಮಿಸ್ಯೂಸ್ ಮಾಡ್ಬೋದು. ಹುಡುಗಿಯನ್ ಮಾತ್ರ ಅಲ್ಲ, ಇವನ್ ಹುಡುಗನನ್ನು ಮಿಸ್ಯೂಸ್ ಮಾಡ್ಕೊಳ್ಬಹುದು. ಸೊ ಇಂಥ ಸಂದರ್ಭದಲ್ಲಿ ನಾವು ಪೇರೆಂಟ್ಸ್ ಆಗಿ ಆ ವೆರಿ ಟೆಂಡರ್ ಏಜ್ ಅಲ್ಲಿ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕು. ಎಷ್ಟೋ ಸಲ ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತೇನೆ, ನೋಡು ಈ ರೀತಿ ಹೇಳು ನಿನ್ ಮಗನಿಗೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಅವ್ರ ತಲೆಯಲ್ಲಿ ಏನಿಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಹಾಕುದಂತ. ದಟ್ ಈಸ್ ನಾಟ್ ದ ಥಿಂಗ್.
ಅವರನ್ನು ನಾವು ಸೇಫ್ ಆಗಿ ಆ ಏಜ್ ಇಂದಾನೇ ನಾವು ಅವ್ರನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ದಟ್ ಈವನ್ ಸ್ಕೂಲ್ಸ್ ಸಹ ಇದನ್ನ ಇಂಟ್ರಡ್ಯೂಸ್ ಮಾಡಬೇಕು. ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಮಾತಾಡ್ಬೇಕು. ಪೇರೆಂಟ್ಸ್ಗೆ ಒಂದೊಂದ್ಸಲ ಮನೇಲಿ ಕಷ್ಟ ಆಗ್ಬೋದು, ಅಮ್ಮ ಆದವಳು ಯಾವತ್ತೂ ಅವಳ ಮಕ್ಕಳ ಹತ್ರ ಮಾತಾಡ್ಬೋದು, ಬಟ್ ಸ್ಕೂಲಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಇದ್ರ ಬಗ್ಗೆ ಮಾತಾಡುವಾಗ ಆಟೋಮ್ಯಾಟಿಕ್ ಆಗಿ ಮಕ್ಕಳು ಸಹ ತುಂಬಾ ಅಲರ್ಟ್ ಆಗ್ತಾರೆ. ಸೊ ವೆನ್ ದೇ ಗ್ರೋ ಅಪ್, ಅವ್ರು ದೊಡ್ಡವರಾದಾಗ ಅವರಿಗೂ ಆ ಅವೇರ್ನೆಸ್ ಅವರಲ್ಲಿ ಇರ್ತದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಬಹುಶಃ ಏನ್ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಎಲ್ಲೂ ಕೂಡ ಒಂದು ರೀತಿಯ ಹೌದು ಸಾಧ್ಯ ಇಲ್ಲ ಅದು ಲೈಂಗಿಕ ಶಿಕ್ಷಣ ಮಕ್ಕಳಿಗೆ ಅಲ್ಲಿ ಹೇಗೆ ಕೊಡುವಂತ, ಹಾಗಿದ್ರೆ ಅದು ಶಾಲೆ ಅದಕ್ಕೆ ಒಂದು ಶಿಕ್ಷಣ ಕೊಡ್ಬೇಕು. ಆಗೋದೊಂದು ಪ್ರಶ್ನೆಗೆ ಮೊದಲು ನಮ್ಮಕ್ಕಿಂತ ಮೊದಲು ನಾನು ಮದುವೆ ಆಗ ಮೊದಲು ಲವ್ ಮ್ಯಾರೇಜ್ ಅಂದ್ರೆ ಭಾರಿ ಒಂದು ಎಗೇನ್ಸ್ಟ್ ಲವ್ ಮ್ಯಾರೇಜ್ ಅಂತ. ಈಗ ಅಲ್ಲ, ಪ್ರತಿ ಮನೆಗೆ ಒಂದು ಮದುವೆ ಕಾಗದ ಇಟ್ಕೊಂಡು ಹೋಗುವಾಗ ನಿಖಲ್ನ ಲವ್ ಅರೇಂಜ ಪ್ರಶ್ನೆ ಉಂಟು. ಈಗ ಅಂದ್ರೆ 75% ಮನೆಗಳಲ್ಲಿ ಮಕ್ಕಳಿಗೆ ಒಪ್ಪುಕೊಳ್ತಾರೆ, ಯಾರು ಮಕ್ಕಳ ಫೀಲಿಂಗ್ಸ್ಗೆ ಇದು ಮಾಡೋದಿಲ್ಲ, ಯಾವ ಜಾತಿ ಯಾವುದನ್ನು ನೋಡ್ಕೊಳ್ಳೋದಿಲ್ಲ, ಅಷ್ಟು ಲಿಬರ್ಟಿ ಕೊಟ್ಟಿದ್ದಾರೆ ಈಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಮಾನತೆ ಅಂತ ಶಿಕ್ಷಣದಲ್ಲಿ ಹೋಗುವಾಗ ಈಗಿನ ನೀವು ಟ್ರೆಂಡ್ ನೋಡ್ಬೋದು. ಎಂಗೇಜ್ಮೆಂಟ್ ಆಗಿ 4 ದಿವಸದಲ್ಲಿ ಅಲ್ಲಿ ಬ್ರೇಕ್, ಸಂಬಂಧಿಗೆ ಬೆಲೆ ಇಲ್ಲ. ಮದುವೆಯಾಗಿ 1 ತಿಂಗಳಿಲ್ಲ, ಚಿಕ್ಕ ಪುಟ್ಟ ವಿಷಯಕ್ಕೆ ಅವಳು ನನ್ನನ್ನು ಮಾಲಿ ಕರ್ಕೊಂಡು ಹೋಗ್ಲಿಲ್ಲ ಹೇಳಿ ಡಿವೋರ್ಸ್ ಕೊಟ್ಟ ವಿಷಯನೂ ಉಂಟು. ಅದು ಎಲ್ಲಿ ಬರ್ತದೆ? ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಕಲಿತಿದ್ದೇನೆ, ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಮ್ಮ ಈಗ ಸಂಬಂಧ ಹಾಗೆ ಕಳಚಿ ಹೋಗ್ತಾ ಉಂಟು. ಮನೆಯಲ್ಲಿ ನಾವು ಪೇರೆಂಟ್ಸ್, ನಾವು ಚಿಕ್ಕ ನರ್ಸರಿಯಿಂದ ಶುರು ಮಾಡ್ತೇವೆ, 3 ವರ್ಷದಿಂದ ಮಕ್ಕಳನ್ನು ದಬ್ಬಲಿಕ್ಕೆ ಶಾಲೆಗೆ. ಎಲ್ಲಿ ದೊಡ್ಡ ಶಾಲೆ ಉಂಟು ಅಲ್ಲಿ ನಮ್ಮ ಮಕ್ಕಳು ಎಜುಕೇಶನ್ ಕೊಟ್ರೆ ಆಗ್ತದೆ, ಕಲ್ಚರ್ ಕಲಿಸ್ತಾ ಇಲ್ಲ. ನಾವು 6 ವರ್ಷ ತನಕ ಶಾಲೆಗೆ ಹೋಗ್ತಾ ಇರ್ಲಿಲ್ಲ, ಮನೆಯಲ್ಲಿ ತಾಯಿ ಮಾಡಿಲಲ್ಲಿ ಬೆಳೆದವರು. ಆದ್ರೆ ಈಗ ಹಾಗೆ ಅಲ್ಲ, ನೀವು 3 ವರ್ಷಕ್ಕೆ ಹೋದ್ರೆ ನಿಮ್ಗೆ ಎಲ್ಲಿ ತಾಯಿ ಪ್ರೀತಿ ಸಿಗ್ತದೆ, ನಿಮ್ಗೆ ಎಲ್ಲಿ ಸಂಸ್ಕಾರ ಇಲ್ಲ. ಶಾಲೆಯಲ್ಲಿ ಸಹ ಹಾಗೆ, ನಿಮ್ಗೆ ಟೈಮ್ ಟು ಟೈಮ್ ಇಷ್ಟು ಶಾಲೆ ಬರಬೇಕು, ಇಷ್ಟು ವ್ಯಾನ್ಯೂ ಇಷ್ಟು, ಎಲ್ಲಿ ನಿಮಗೆ ಕ್ಲಾಸಸ್ ಉಂಟು? ನಮ್ಮ ಕ್ಲಾಸ್ ಪೋರ್ಷನ್ ಆಗ್ಲಿಲ್ಲ, ನಮ್ಗೆ ಡಿಸ್ಟಿಂಕ್ಷನ್ ಬರಬೇಕು, 100% ರಿಸಲ್ಟ್ ಬರಬೇಕು ಅಂತ ಇದೇ ಪ್ರತಿ ಒಂದು ಶಾಲೆ ಕಮರ್ಷಿಯಲೈಸೇಷನ್ ಆಗಿ ಬಿಸ್ನೆಸ್ ಮಾಡಿ ಹಣ ಮಾಡ್ಲಿಕ್ಕೆ ಹೊರಡ್ತದೆ ವಿನಃ ಆ ಮಕ್ಕಳಿಗೆ ಮನೋಸ್ಥೈರ್ಯ. ಒಂದು ವೇಳೆ ಗಾಡಿಯಿಂದ ಹೋಗ್ತೇವೆ, ಗಾಡಿಯಿಂದ ಬರ್ತೇವೆ, ಹಂಪನ್ ಕಟ್ಟೆ ಸುತ್ತಲಿಕ್ಕೆ ಮಕ್ಕಳಿಗೆ ಗೊತ್ತಿಲ್ಲ, ನಿನ್ನ ಗಾಡಿಯಿಂದ ಬಂದ್ರೆ ಮನೆಗೆ, ಮನೆಯಿಂದ ಶಾಲೆಗೆ ಅಲ್ಲದೆ ನೀನು ಏನಾದ್ರೂ ಸಮಾಜದಲ್ಲಿ ಕಷ್ಟ ಬರುವಾಗ ಹೇಗೆ ಸ್ಪಂದಿಸ್ತಿ ಅಂತ ಹೇಳಿ ಕೊಡುವ ಶಾಲೆನೂ ಇಲ್ಲ. ಒಂದು ಪೀರಿಯಡ್ ಮನೋಸ್ಥೈರ್ಯ ಬರೋದಿದ್ರೆ ನಾನು ಮನೆಯಿಂದ ಶಾಲೆಗೆ ನಡ್ಕೊಂಡೇ ಹೋಗಬೇಕು ಅಥವಾ ಬಸ್ ಹತ್ತಿ ಹೋಗಬೇಕು, ಒಂದಷ್ಟು ಮರ ಹತ್ತಬೇಕು, ಗುಡ್ಡ ಹತ್ತಬೇಕು, ಇಳಿಬೇಕು, ಯಾವ ಶಾಲೆಯಲ್ಲಿ ಮಾವಿನ ಮರಕ್ಕೆ ಕಲ್ಲು ಬಿಸಾಡಬೇಕು, ನಿಮ್ಗೆ ಔಟರ್ ಗೇಮ್ ಇಲ್ಲ, ಎಂತಾದ್ರೂ ನಿಮ್ಗೆ ಈಗ ಒಳಗೆ ನೀವು ಗೇಮ್ ಆಡ್ಬೇಕು, ಗ್ರೌಂಡ್ ನೀವು ಎಂಡ್ಲಿ ಮೆಂಟಲಿ ಸ್ಟ್ರಾಂಗ್. ನೀವು ಎಲ್ಲ ಮೊಬೈಲ್ ಅಲ್ಲಿ ಪೇರೆಂಟ್ಸ್ ನೀವು ನೋಡಿ ರಾಮದಾಸ್ 3ನೇ ಕ್ಲಾಸ್ನವರು ಮಕ್ಕಳು ಇಷ್ಟಿಷ್ಟು ದೊಡ್ಡ ಕ್ರಾಫ್ಟ್ ಇಟ್ಕೊಂಡು ಹೋಗುದು, ಗಾಡಿಯಲ್ಲಿ ಇಷ್ಟಿಷ್ಟು ದೊಡ್ಡ ಮನೆಯಲ್ಲಿ ಮಾಡಿ ಕೊಡುದು, ಎಲ್ಲಿ ಮಕ್ಕಳು ವರ್ಕ್ ಆಗ್ತಾರೆ? ಇಲ್ಲ, ಎಲ್ಲ ಎಂತ ಮನೆಯಿಂದ ಒಂದು ಪೇರೆಂಟ್ಸ್ ಇಂದ ಬರಬೇಕು, ಪೇರೆಂಟ್ಸಿಗೂ ಮಕ್ಕಳಿಗೆ 100 ಬರಬೇಕು. ಹಾಗಂತ ಇವರು ಗೊತ್ತಿದ್ದಾಗೆ ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗೆ ಹೋಗಿದಾರ ಇಲ್ಲ ಗೊತ್ತಿಲ್ಲ, ಆರೋಪಿಗಳು ನಾನು ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲೆಲ್ಲೋ ಶಿಕ್ಷಣದ ಕೊರತೆ ಕೂಡ ಆಗಿದ್ದಿರ್ಬಹುದೇನೆ. ಯಾಕಂದ್ರೆ ಸಾಮಾಜಿಕವಾಗಿ ಇಂಥ ಅನೈತಿಕ ಚಟುವಟಿಕೆಗಳ ಜೊತೆ ಮತ್ತು ಮದ್ಯ ವ್ಯಸನಿಗಳಾಗುವುದಕ್ಕೆ ಈ ಶಿಕ್ಷಣದ ಕೊರತೆ ಕೂಡ ಕಾರಣ ಇದ್ದಿರ್ಬೋದು. ಮತ್ತೊಂದು ಗುಂಪಾಗಿ ಅದು ಬಂದಾಗ ಬೇರೆ ಬೇರೆ ಹೀರೋಯಿಸಮ್, ರೌಡಿಸಮ್ ಇದೆಲ್ಲ ಕೂಡ ಅಲ್ಲಿ ಇಲ್ಲಿ ಒಂದು ಪ್ರಶ್ನೆ ಆಗ ಅಂದ್ರೆ ಚಟುವಟಿಕೆ ನಿರತರಾಗಿರ್ಬೇಕು, ಸಂಸ್ಕೃತಿ ಕಲಿಸಬೇಕು ಅಂತೆಲ್ಲ ಬಂದಾಗ ಇಲ್ಲಿ ಮತ್ತೆ ಒಂದು ಪ್ರಶ್ನೆಗಳು ಬರುವುದು, ನೀವು ಸಾಮಾಜಿಕ ಎಂಥದ್ದು ಸೋಷಿಯಲ್ ನೆಟ್ವರ್ಕ್ ಮೂಲಕ ಬರುವಂಥದ್ದು, ಮತ್ತೊಂದು ಇನ್ನೊಂದು ಕಡೆಯಲ್ಲಿ ಬರುವಂತ ಈ ಲೈಂಗಿಕವಾದಂತ ಒಂದು ಇದೇನಿದೆ ಒಂದಷ್ಟು ಭಾವನೆಗಳು ಕೆರಳಿಸುವಂಥದ್ದು, ಇದನ್ನು ಹೇಗೆ ತಡೀತೀರಾ, ಇದನ್ನೇ ಕಂಟ್ರೋಲ್ ಮಾಡ್ತೀರಾ? ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಚರ್ಚೆ ಮುಂದುವರಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಚರ್ಚೆ ಮಾಡ್ತಾ ಇದ್ವು, ಬಹುಶಃ ಈಗಾಗಲೇ ತಾವು ಚರ್ಚೆಗಳನ್ನ ವೀಕ್ಷಣೆ ಮಾಡ್ತಾ ತಮಗೂ ಕೂಡ ಗೊತ್ತಿದ್ದಿರಬಹುದು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳನ್ನ ಈ ಚಟುವಟಿಕೆ ನಿರತರಾಗಿರ್ಬೇಕು, ಸಾಂಸ್ಕೃತಿಕವಾಗಿ ಸಂಸ್ಕೃತಿ ಅದು ಇದೆಲ್ಲ ಕಡಬೇಕು ಅಂತ ಹೇಳಿದ್ರು ಕೂಡ ಮತ್ತೊಂದೆಡೆಯಲ್ಲಿ ಬರ್ತದಲ್ಲ, ಇದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು? ಇದಕ್ಕಿಂತ ನಾನೇನ್ ಹೇಳ್ತೇನೆ, ನೀವು ಆವಾಗ ಹೇಳಿದ್ರಿ ಅಂದ್ರೆ ಈ ಲೈಂಗಿಕವಾದ ವಿಡಿಯೋಸ್ಗಳನ್ನು ನೋಡ್ತಾರೆ, ಅದರಿಂದಾಗಿ ಅವ್ರ ಪ್ರಚೋದನೆ. ಖಂಡಿತವಾಗಿ ಐ ಡೋಂಟ್ ಥಿಂಕ್ ಸೊ. ದಟ್ ಇಸ್ ಇಟ್ ಮೇ ಬಿ ಜಸ್ಟ್ 1% ಇರ್ಬೋದು. ನನ್ನ ಲೆಕ್ಕದಲ್ಲಿ ಭಾರತ ದೇಶದಲ್ಲಿ ಏನ್ ಕಾನೂನು ವ್ಯವಸ್ಥೆ ಇದೆ ಅದು ತುಂಬಾ ವೀಕ್ ಆಗಿದೆ. ಯಾಕಂದ್ರೆ ಅದು ಇಂಥ ವಿಷಯಗಳಲ್ಲಿ ನಾವು ನೋಡಿರ್ಬೋದು, ನಿರ್ಭಯ ಪ್ರಕರಣದಿಂದ ಆದ್ಮೇಲೆ ಸ್ವಲ್ಪ ಆದ್ರೂ ಏನೋ ಒಂದು ಚೇಂಜಸ್ಗಳು ಆಗಿದೆ. ಈಗ ಪೊಲೀಸರು ಈಗ ಈ ಪ್ರಕರಣ ದಾಖಲ ಆದ ಕೂಡಲೇ
ಇಮಿಡಿಯೇಟ್ ಆಗಿ 7ರಲ್ಲಿ 6 ಜನರನ್ನು ಬಂಧಿಸಿದ್ದಾರೆ. ಸೊ ಅಪ್ರಿಶಿಯೇಟ್ ಮಾಡುವ, ತೆಗೆದು ಜೈಲ್ ಒಳಗೆ ಹಾಕಿದ್ದಾರೆ. ಸೊ ನಾವು ಇಟ್ ಇಸ್ ಅ ನಾನ್ ಬೇಲೇಬಲ್ ಅಫೆನ್ಸ್. ಸೊ ಆ ಮನೆ ಪಾರ್ಟಿ ಅವರು ಅಫೆಂಡರ್ಸ್ ಯಾರಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತಿಗೆ ಬೇಲ್ ತಕೊಳ್ಳಿಕ್ಕೆಲ್ಲ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ. ಇನ್ನೊಂದ್ 2-3 ತಿಂಗಳು, ದೊಡ್ಡ ವಿಷಯ ಏನಿಲ್ಲ, ಜೈಲಲ್ಲಿ ಗಟ್ಟಿ ಊಟ ಕೊಡ್ತಾರೆ, ಬೇಕಾದ ನಾನ್ ವೆಜ್ ಅದು ಇದು ಎಲ್ಲ ಇನ್ನೊಂದಷ್ಟು ದೊಡ್ಡ ಹೀರೋಸ್ ಆಗ್ತಾರೆ ಇವರೆಲ್ಲ. ಅಲ್ಲಿ ಹೋಗಿ ರೇಪ್ ಮಾಡಿ ಬಂದಿದ್ದೇವೆ ಅಂತ ದೊಡ್ಡ ಹೀರೋಸ್ ಆಗ್ತಾರೆ ಅಲ್ಲಿ, ಅದು ಗುಂಪಲ್ಲಿದ್ದಾರೆ ಈಗ. ಸೊ ಅಲ್ಲಿ ಇನ್ನು ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಸ್ಕೆಚ್ ಹಾಕೊಂಡು ಹೋಗ್ತಾರೆ. ಆಗುದು ಏನೂ ಇಲ್ಲ. ಕಡ್ಕಡೆಯಲ್ಲಿ ಒಂದು 10-20 ಸಲ ಹೋಗಿ ನಿಲ್ತಾರೆ. ಈ ಪ್ರಕರಣ ಇನ್ನೊಂದು 20 ವರ್ಷ ಹೋಗ್ತದೆ. ಆ ಹೆಣ್ಣು ಮಗಳ ಅಷ್ಟೊತ್ತಿಗೆ ಹೆಣ್ಣು ಮಗಳಿಗೆ ಅವಳ ಮನೆಯವರಿಗೆ ಸಾಕಾಗಿ ಹೋಗ್ತದೆ. ಅಲ್ಟಿಮೇಟ್ಲಿ ಕೇಸ್ ಬಿಟ್ಟು ಹೋಗ್ತದೆ. ಇಲ್ಲಿ ಆ ವಿಕ್ಟಿಮ್ ಏನಿದ್ದಾನೆ ಅವನ್ಗೆ ಏನು ಪನಿಷ್ಮೆಂಟ್ ಆಗುದಿಲ್ಲ. ಕರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಪನಿಷ್ ಮಾಡುವ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಇತ್ತು ಅಂತ ಆದ್ರೆ ಇಂಥ ಪ್ರಕರಣಗಳು ಆಗುದಿಲ್ಲ. ನಡುವೆ ಡಾಕ್ಟರ್ ಅರುಣಾ ಎಡಿಯಾಳ್ ಅವರಿದ್ದಾರೆ, ಮಾನಸಿಕ ತಜ್ಞ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹುಶಃ ನಿನ್ನೆ ನಡೆದಂತಹ ಒಂದು ಘಟನೆ, ಮಂಗಳೂರಿನಲ್ಲಿ ಒಬ್ಬ ಯುವತಿಯ ಮೇಲೆ ನಡೆದಿರುವಂತಹ ಅತ್ಯಾಚಾರ ಪ್ರಕರಣ, ಜೊತೆಗೆ ಈ ಕರಾವಳಿ ಭಾಗದಲ್ಲಿ ಈ ರೀತಿಯಾಗಿ ಅತ್ಯಾಚಾರ ನಡೆಯುವಂಥದ್ದು, ಯುವಕರು ಈ ರೀತಿಯಾಗಿ ದಾರಿ ತಪ್ಪುವಂಥದ್ದು, ಇದೆಲ್ಲ ಅಂದ್ರೆ ಏನ್ ಕಾರಣ ಅಂತ ಹೇಳ್ಬೋದು ಮೇಡಮ್? ಅಂದ್ರೆ ಇಲ್ಲೆಲ್ಲೋ ಒಂದು ರೀತಿಯ ಲೈಂಗಿಕ ಶಿಕ್ಷಣದ ಕೊರತೆ ಇದೆ ಅಂತ ಹೇಳ್ಬೋದಾಗಿದೆಯೋ, ಅಥವಾ ಯುವಕರು ದಾರಿ ತಪ್ತಾ ಇರುವುದಕ್ಕೆ ಕಾರಣಗಳು ಮದ್ಯವ್ಯಸನಗಳಾಗ್ತಾ ಇರುವಂತದ್ದು ಕಾರಣ ಅಂತ ಹೇಳ್ಬೋದಾಗಿದೆ. ಹೇಗೆ ಇದನ್ನು ತಡೆಗಟ್ಟಬಹುದು ಅಂತ ಹೇಳ್ತೀರಿ ತಾವು? ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಯಾರು ಮಾತಾಡಲ್ಲ. ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ ನಂತರ ಟ್ಯಾಬು ವಿಚಾರ ತರ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಯಾವ್ದು ನಾರ್ಮಲ್, ಯಾವ್ದು ಅಬ್ನಾರ್ಮಲ್, ಅದ್ರ ಬಗ್ಗೆನೂ ಮುಕ್ತವಾಗಿ ಮಾತಾಡುವವರು ಕಡಿಮೆ. ಮಾತಾಡಿದ್ರು ಇದೆಲ್ಲ ನಾವಾಗೆ ಕಲ್ಪವಲ್ಲ, ಮಕ್ಕಳು ಹಾಗೆ ಕಲೀಲಿ ಅನ್ನೋ ಇದೊಂದಿರತ್ತೆ. ಇನ್ನೊಂದು ಯುವಕರಿಗೆ ಏನು ಅಂದ್ರೆ ದಾರಿ ತಪ್ಪಿ ಅವ್ರು ಕರೆಕ್ಟ್ ಆಗಿ ದಾರಿಯಲ್ಲಿ ಇದ್ರೆ ಆ ಟೈಮಲ್ಲಿ ಅಲ್ಲಿ ಜೀವನ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಈ ತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕುತೂಹಲನೂ ಜಾಸ್ತಿ. ಸೊ ಬೇರೆಯವ್ರ ತಮ್ದು ಸ್ವೇಚ್ಛೆಯನ್ನು ನಡ್ಕೋಸ್ಕರ ಬೇರೆಯವ್ರೊಂದು ಸ್ವಾತಂತ್ರ್ಯ ನಾವು ಕೆಡಿಸಬಾರ್ದು ಅನ್ನೋಷ್ಟು ವಿವೇಚನೆ ಅದು ಮೊದ್ಲಿಂದನೇ ಮಕ್ಕಳಲ್ಲಿ ಡೆವಲಪ್ ಆಗ್ಕೊಂಡು ಬರ್ಬೇಕು. ಅದು ಸಡನ್ ಆಗಿ ಅವ್ರು ಅಡೋಲೆಸೆಂಟಿಗೆ ಬಂದ್ಮೇಲೆ, ಹದಿಹರಿಯದಕ್ಕೆ ಬಂದ್ಮೇಲೆ, ಯುದ್ಧಕ್ಕೆ ಬಂದ್ಮೇಲೆ ಸಡನ್ ಆಗಿ ಅವ್ರಿಗೆ ಮಾರಲ್ ಕಂಪಾಸ್ ಬರ್ಬೇಕು ಅಂದ್ರೆ ಕಷ್ಟ. ಸೊ ಮೊದ್ಲಿಂದನೇ ಅದು ಮನೆಯಲ್ಲಿ ಅಥವಾ ಬೇರೆಯವರಿಂದ ಅವರು ನೋಡಿ ಕಲ್ತ್ಕೊಂಡು ಬಂದಿದ್ರೆ ಆಗ ಆ ತರದ್ ಹೇಳ್ಕೊಡಕ್ಕೆ ಸುಲಭ ಆಗುತ್ತೆ. ಈಗ ತುಂಬಾ ಜನ ಹೇಳ್ತಾರೆ ಅದ್ರ ಬಗ್ಗೆ ನಾವು ಲಾ ತರಬೇಕು, ತುಂಬಾ ಸ್ಟ್ರಿಕ್ಟ್ ಆಗಿ ಪನಿಷ್ಮೆಂಟ್ ಕೊಡ್ಬೇಕು ಅಂತ. ಯಾವಾಗ್ಲೂ ಕಂಟ್ರೋಲು ಹೊರಗಿಂದ ಬಂದಾಗ ಅದರ ಕಾಯಿಲೆಗಳ ನಿಯಂತ್ರಣ ಸ್ವಲ್ಪ ಕಷ್ಟ. ಒಳಗಿಂದ ಯಾವಾಗ ನಿಯಂತ್ರಣಗಳು ಬರ್ತವೋ ಆಗ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆಗಳು ಜಾಸ್ತಿ. ಸೊ ಯುವಕರಿಗೆ ಆಗ್ಲಿ ಬೇರೆಯವರಿಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಕಾಮುಕ ದೃಷ್ಟಿ ಹರಿಸಬಾರ್ದು ಅಂತಿದ್ರೆ ನಿಯಂತ್ರಣಗಳು ಒಳಗಿಂದ ಬರುವಂತದ್ದು ಬರ್ಬೇಕು. ಅದಕ್ಕೆ ಪೋಷಕರು, ಶಿಕ್ಷಕರು ಎಲ್ಲರೂ ಕೂಡ ಆ ಶಿಕ್ಷಣದ ಬಗ್ಗೆ ಜಾಸ್ತಿ ಒತ್ತು ಕೊಡುವ ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೋ ಏನೋ. ಅಥವಾ ಸ್ಕೂಲ್ಗಳಲ್ಲಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಥವಾ ಸೆಕ್ಸುವಲ್ ಎಜುಕೇಶನ್ ಅಥವಾ ಆ ತರದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಬೆಳೆಸಬೇಕಾಗತ್ತೆ ಅಂತ ಒಂದು ಅಭಿಪ್ರಾಯ. ಅಂದ್ರೆ ಮೇಡಮ್ ಇಲ್ಲಿ ಒಂದು ಯುವತಿ ಅಥವಾ ಹೆಣ್ಣನ್ನ ನೋಡುವಾಗ ಆ ಯುವಕನ ಮೇಲೆ ಆಗುವಂತ ಅಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಲೈಂಗಿಕ ಶಿಕ್ಷಣ ಕೊಡೋದ್ರ ಮೂಲಕ? ಖಂಡಿತ ಸಾಧ್ಯತೆ ಇದೆ ಅಂತ ಹೇಳಿ. ಅಂದ್ರೆ ಆತನ ಮನೋಭೂಮಿಕೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ ಸಾಧ್ಯ ಇದೆ. ಈಗ ನೋಡಿ, ಸೆಕ್ಷುವಲ್ ವಿಚಾರಗಳು ಬಂದಾಗ ಬರೀ ಸಣ್ಣವರಿಗೆ ಅಷ್ಟೇ ಅಲ್ಲ, ದೊಡ್ಡವರಿಗೂ ತುಂಬಾ ಕ್ಯೂರಿಯಾಸಿಟಿಗಳಿರ್ತವೆ. ಅದನ್ನು ತಣಿಸ್ಕೊಳ್ಳೋದು ಹೇಗೆ ಅವರು? ಈಗ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಅವರನ್ನು ನೀ ಸುಮ್ನೆ ಕೊಡು, ಅದನ್ನ ಕೇಳೋ ವಯಸ್ಸಲ್ಲ, ಸುಮ್ನೆ ಇರೋ, ನಿಂಗೆ ಯಾಕದೆಲ್ಲ ಹಚ್ಚೋ ಪ್ರಸನ್ನ, ಇದನ್ನ ಕಲ್ಸಲಿಕ್ಕೆ ಮನೆಗೆ ಪಾಠ ಕಳ್ಸೋದು, ಕಾಲೇಜಿಗೆ ಕಳ್ಸೋದು, ಆ ತರ ಸದ್ ಮಾಡಕ್ ಶುರು ಮಾಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ ಯಾರನ್ನ ಕೇಳ್ತಾರೆ? ಸ್ವಲ್ಪ ಈ ತರ ಗೊತ್ತಿರೋ ಫ್ರೆಂಡ್ಸ್ ಅಂತ ಕೇಳಕ್ ಹೋಗ್ತಾರೆ, ಪೂರ್ಣಗ್ರಫಿ ಫಿಲ್ಮ್ಸ್ ಅನ್ನು ನೋಡಕ್ ಹೋಗ್ತಾರೆ. ಪೂರ್ಣಗ್ರಫಿ ಮೆಟೀರಿಯಲ್ ಬೇಕಾದಷ್ಟು ಅವೈಲೇಬಲ್ ಇದೆ, ಇಂಟರ್ನೆಟ್ ಹುಡುಕಿದ್ರೆ ಅದನ್ನ ನೋಡಕ್ ಹೋಗ್ತಾರೆ. ಅದ್ರಲ್ಲೆಲ್ಲ ಸಿಕ್ಕುವಂತದ್ದು ವಿಕೃತವಾಗಿದ್ದು ಅಥವಾ ನಾರ್ಮಲ್ ಅಲ್ಲದೆ ಇರೋದು ಅಸಹಜವಾಗಿದ್ದ ಮೆಟೀರಿಯಲ್ಗಳು ಜಾಸ್ತಿ ಸಿಕ್ಕಕ್ ಶುರು ಆಗ್ತವೆ. ಸಿಕ್ಕಿದ ಕೂಡಲೇ ಏನಾಗತ್ತೆ, ಆ ಚಟಗಳಿಗೆ ಒಳಗಾಗೋದು ಅಥವಾ ಮಾದಕ ವಸ್ತುಗಳು ಬಳಕೆ ಮಾಡಿ ಆಮೇಲೆ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಳ್ಳೋದು, ಈ ತರದನ್ನು ಜಾಸ್ತಿ ಶುರು ಆಗುತ್ತೆ. ಸೊ ಆ ತರದ ಬಗ್ಗೆ ಮುಕ್ತವಾಗಿ ಯಾವಾಗ ಅವರು ಪೋಷಕರನ್ನಾಗ್ಲಿ ಶಿಕ್ಷಕರನ್ನಾಗ್ಲಿ ಬೇರೆಯವರನ್ನಾಗ್ಲಿ ಕೇಳುವಷ್ಟು ಅವರಿಗೆ ಧೈರ್ಯ ಬರುತ್ತೆ ಅಥವಾ ಸಮಾಜ ಅದನ್ನ ನಾರ್ಮಲ್ ಆಗಿ ಯಾವಾಗ ಒಪ್ಕೊಳ್ಳುತ್ತೆ. ಈ ತರ ಅವರಿಗೆ ಕ್ವಶನ್ಗಳು ಬಂದ್ರೆ ನಾವು ಆನ್ಸರ್ ಮಾಡೋದಕ್ಕೆ ನಾವಿರ್ಬೇಕು ಅಥವಾ ನಾವು ಅದಕ್ಕೆ ರೆಡಿ ಆಗಿದ್ದೀವಿ ಅಂತ ನೋಡ್ಕೊಂಡಾಗ ಬಹುಶಃ ಅವರಿಗೆ ಆ ಶಿಕ್ಷಣದ ವ್ಯವಸ್ಥೆಯಲ್ಲೂ ಅಥವಾ ಯಾರನ್ನ ಕರೆಕ್ಟ್ ಆಗಿ ಕೇಳ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ಕರೆಕ್ಟ್ ಆಗಿ
ಚಾನಲೈಸೇಷನ್ ಸಿಗ್ಬಹುದು ಅಂತ ಹೇಳೋದು. ಎಲ್ಲದಕ್ಕೂ ಒಂದೇ ಫಿಟ್ ಆನ್ಸರ್ ಅಂತ ಇರಲ್ಲ. ಯಾಕಾಯ್ತು ಏನಾಯ್ತು ಅನ್ನೋದಕ್ಕೆ ಹಲವಾರು ಸಂದರ್ಭಗಳು ಇರ್ಬೋದು, ಅಥವಾ ಇರ್ಬೋದು, ಕಾಂಟೆಕ್ಸ್ಟ್ ಗಳು ಬೇರೆ ಬೇರೆ ಇರ್ಬೋದು. ಅಂದ್ರೆ ಇಡೀ ವ್ಯವಸ್ಥೆಯನ್ನೇ ಕಂಟ್ರೋಲ್ ಅಲ್ಲಿ ಇಡಬೇಕಾಗ್ತದೆ. ಈಗ ಸೋಷಿಯಲ್ ನೆಟ್ವರ್ಕ್ ಕೂಡ ಆಗಿರಬಹುದು, ಸೋಷಿಯಲ್ ನೆಟ್ವರ್ಕ್ ಆಗಿರ್ಬೋದು, ಏನಲ್ಲಿ ಹಾಕಬೇಕು ಯಾವ್ದಲ್ಲಿ ಬರಬಾರ್ದು, ಅದು ಮೂಲದಿಂದಲೇ ಅದು ಬಂದಿರ್ತದಲ್ಲ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಪ್ರಶ್ನೆ ಬರ್ತದೆ. ಮತ್ತೆ ಅದು ಹೌದು, ಮಾಡೆಲ್ ಕಂಪಾಸ್ ಅನ್ನೋದನ್ನು ಸ್ಲೋ ಆಗಿ ಡೆವಲಪ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳಿಗೆ ಮತ್ತು ಸಲಹೆಗೆ. ಥ್ಯಾಂಕ್ ಯು. ಪ್ರಸನ್ನ ರವಿ ಅವರೇ, ಅಂದರೆ ಇಲ್ಲಿ ಒಂದು ಮಾತು ಬಂತು, ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು. ಒಂದು ಊರು ಕೂಡ ಜವಾಬ್ದಾರಿ ತೆಗೆದುಕೊಳ್ಬಹುದಲ್ಲ ಅಂತ, ಸ್ಟೇಷನ್ನೇ ಯಾಕೆ ಅಥವಾ ಮತ್ತೊಂದು ಯಾಕೆ? ಈ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಒಂದು ಘಟನೆ ನಡೆಯಿತು ಅಂತ ಅಂದಾಗ ಒಂದು ಊರು ತೆಗೆದುಕೊಳ್ಳಬೇಕಾದ ಜವಾಬ್ದಾರಿ ಏನು? ಖಂಡಿತ ಗಲ್ಲಿಯಲ್ಲಿ ನಡೀತು, ನಮ್ಮ ಪ್ರದೇಶದಲ್ಲಿ ನಡೀತು, ನಮ್ಮ ಕಾಲೇಜಿನಲ್ಲಿ ನಡೀತು. ಈಗ ಪ್ರತಿಭರವರು ಹಾಗೆ ಹೇಳುದು, ಕೆಲವು ಸಂಘ ಸಂಸ್ಥೆ ಉಂಟು ಯಾವುದು ಮುಂದೆ ಬರುವುದಿಲ್ಲ ಅಂತ. ಸಂಘ ಸಂಸ್ಥೆಯನ್ನು ಬಿಟ್ಟಾಕಿ ಒಂದು ಹುಡುಗಿಗೆ ಏನಾದರೂ ಮಾರ್ಗದಲ್ಲಿ ಏನಾದರೂ ಅನ್ಯಾಯ ಅತ್ಯಾಚಾರ ಹಾಕುವಾಗ ನಾನು ಮಹಿಳೆಯಾಗಿ ನನ್ನಂಥ ಮಹಿಳೆಯರು ಎಷ್ಟು ಜನ ಮುಂದೆ ಬರ್ತಾರೆ? ಬರುವುದಿಲ್ಲ. ಯಾಕೆಂದರೆ ನಮ್ದಲ್ಲ, ನಮ್ಮ ಮನೆಯವ್ರದ್ದಲ್ಲ ಅಂತ. ಒಂದು ಊರು ಇಂಥ ಅತ್ಯಾಚಾರ ಸನ್ನಿವೇಶದಲ್ಲಿ ಊರು ಖಂಡಿತ ಒಟ್ಟಾಗ್ಬೋದು, ಒಟ್ಟಾಗ್ತಾ ಇಲ್ಲ. ಯಾಕೆ ಭಯ ಅಂತ ಗೊತ್ತಾಗೋದಿಲ್ಲ. ನಾವು ಕೋರ್ಟಿಗೆ ಹೋಗಬೇಕು, ಕೇಸ್ ತೊಗೊಳ್ಬೇಕು, ಸ್ಟೇಷನ್ ಬರೋ ಕ್ವಶನ್ ಅದು ಸಹ ಇರ್ಬೋದು. ಯಾಕೆಂದರೆ ಕೆಲವು ವಿಷಯದಲ್ಲಿ ಸ್ಟೇಷನಿಗೆ ಹೋದಾಗ ಅನುಭವ ಪಟ್ಟವಳು ನಾನು. ಒಂದು ಕಂಪ್ಲೇಂಟ್ ಬರೆದು ತಗೊಳ್ಳಿಕ್ಕೆ ಒಂದು ಹುಡುಗಿ ಮುಂದೆ ಬರುವಾಗ 100 ಕ್ವಶನ್ ಕೇಳ್ತಾರೆ. ಇದು ನಿಮಗೆ ಬೇಕಾ, ಕೋರ್ಟಿಗೆ ನೀವು ಹೋಗಬೇಕು, ಇಷ್ಟು ಸಮಯ ತಾಗ್ತಂತಹ ಹುಡುಗಿಯನ್ನು ಅರ್ಧ ಬದಲಿಸುವುದು ಸ್ಟೇಷನಿಂದ. ನಾನು ನೇರ ಹೇಳ್ತೇನೆ ಅನುಭವದಿಂದ. ಹಾಗೆ ಆಗುವ ಕೆಲವರು ಊರವ್ರು ಅಂತಾರೆ, ನಮಗೆ ಯಾಕೆ ಈ ಊರವು ಸಬರಿ, ಮತ್ತೆ ಯಾರು ಇರುವುದಿಲ್ಲ ಸ್ಟೇಷನ್ ಕೋರ್ಟ್ನಲ್ಲಿಗೆ, ಅದೊಂದು ಬರ್ತದೆ. ಮತ್ತೊಂದು ಅವರು ಡಾಕ್ಟರ್ ಹೇಳಿದ ಹಾಗೆ ಮನೆಯಿಂದ ನಾವು ಕಲಿಸುವುದು 100% ರೈಟ್ಸ್. ಮೊದಲೆಲ್ಲ ಒಂದು ಟಿವಿ, ಈಗ ನೀವು ಮೊಬೈಲಲ್ಲಿ ಬೇಕಾದ್ರೆ ನೆಟ್ವರ್ಕ್ ಸಿಗ್ತದೆ, ಏನು ನೋಡ್ಬೋದು. ಮೊದಲು ಒಂದು ಮೊಬೈಲಲ್ಲಿ ಯಾವುದಾದೊಂದು ಸೀರಿಯಲ್ ಆಗುವಾಗ ಏನಾದರೂ ಒಂದು ಲವ್ ಸೀನ್ ಬರುವಾಗ ಅಮ್ಮ ಅಲ್ಲಿ ಒತ್ತಿದ್ರು, ಈತು ಓಡ್ಚಿ ಪೋ ಅಂತ. ಇಲ್ಲ, ಹತ್ತಿರವೇ ಇರಲಿ. ಯಾಕೆ? ನೀವು ಅದು ಒತ್ತಿದ ಕೂಡಲೇ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಇದರಲ್ಲಿ ಏನಿರಬೇಕು ಇವರು ನೋಡೋದಂತ. ಅಂಥದ್ದು ಮಾಡಬೇಡಿ. ನೀವೆಷ್ಟು ನಿಮ್ಮ ಮಕ್ಕಳ ಹತ್ರ ಫ್ರೆಂಡ್ಲಿ ಆಗಿರ್ತೀರಾ, ಆ ಮಕ್ಕಳು ನಮ್ಮ ಹತ್ರ ಬಂದು ಹೇಳ್ಕೊಳ್ತಾರೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ, ಅಮ್ಮ ಈ ನೀವೊಂಜಿ ಪೊಣ್ಣಾನು ಇಷ್ಟ ಅಣ್ಣ ಅಂತ ಹೇಳಿದ ಕೂಡಲೇ ಅಂತ ನೀವು ಬೈದ ಕೂಡಲೇ ಮರುದಿವಸ ಆ ಮಗು ನಿಮ್ಮ ಹತ್ರ ಬಂದು ಹೇಳುವುದಿಲ್ಲ. ನೀನದಕ್ಕೆ ಕೂತು ಅದು ಸರಿಯಾ ತಪ್ಪ ತಮಾಷೆಯಲ್ಲಿ ತಗೊಂಡು ಅವರಿಗೆ ಅಲ್ಲಿ ಬುದ್ಧಿ ಹೇಳಿದ್ರೆ ಆ ಮಕ್ಕಳು ಪ್ರತಿಯೊಂದನ್ನು ನಿಮ್ಮನ್ನು ಡಿಪೆಂಡ್ ಆಗ್ತಾರೆ. ಹೇಗೆ ಹೊರಗೆ ಡಿಪೆಂಡ್ ಆಗ್ತಾರೆ? ನಮ್ಮ ಮನೆಯಲ್ಲಿ ಕೇಳುವವರು ಯಾರು ಇಲ್ಲ. ಕಷ್ಟ ಸುಖ ಒಳ್ಳೇದು ಕೆಟ್ಟದು ಯಾವುದೂ ನನ್ನ ಮನೆಯಲ್ಲಿ ವಿಚಾರ ತಗೊಳ್ಳಿಕ್ಕೆ ರೆಡಿ ಇಲ್ಲದಾಗ ಅವರು ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಇನ್ನೊಬ್ರು ಆಗ ಕೆಟ್ಟ ಚಾಳಿ ಹಿಡಿತದ ಅವ್ರು ಹೇಳಿದಾಗೆ. ಅದನ್ನು ಸರಿ ಮಾಡಲಿ. ಮತ್ತೊಂದು ನೀವು ಹೇಳಿದಿರಿ ಕಾನೂನು, ಇವರು ಹೇಳಿದ್ರು ಬದಲು. ನೀವೆಷ್ಟು ಕಾನೂನು ಬದಲು, ಈಗ ಅತ್ಯಾಚಾರ ಕೇಸು 8 ಜನಕ್ಕೆ ಒಂದು ವಕೀಲರು ಬರ್ತಾರೆ, ಇನ್ನೊಂದು ಅತ್ಯಾಚಾರ ಯಾರಲ್ಲಿ ವಿಕ್ಟಿಮ್ ಅವಳಿಗೆ ಬರುದಿಲ್ವಾ? ಮಹಿಳೆ ವಕೀಲರೇ ಬರ್ತಾಳೆ ನಾಳೆ ಅಲ್ಲಿ ಬಂದು ವಾದಿಸ್ತಾರೆ. ಅದನ್ನು ನೀವಾಗ ನಿಲ್ಲಿಸ್ತೀರಿ. ಆಗ ನೀವು ನಮ್ಮ ಸಮಾಜ, ಈಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟು, ನೀವು ಎಷ್ಟು ಜನ ಈ ಕೇಸಿಗೆ ನಾವು ಬರುವುದಿಲ್ಲ ಅಂತ ಎಷ್ಟು ವಕೀಲರು ನೀವು ಮುಂದೆ ಬರ್ತೀರಿ? ನಮ್ಮ ಊರು ನಮ್ಮೊಳ ನೀವು ಮುಂದೆ ಬರುವುದಿಲ್ಲ. ಉದಾಹರಣೆ ಜೈಲಿದು ಹೇಳಿದ್ರು, ಸಪ್ಲೈ ಆಗ್ತದೆ, ಯಾರು ಮಾಡುದು? ಒಬ್ಬ ಹೋಗುವಾಗ ಅಲ್ಲಿ ರಾಜಕಾರಣಿ ಎಂಟ್ರಿ ಆದ ಇನ್ಫ್ಲುಯೆನ್ಸ್ ನಿಂದು ಬರ್ತದೆ ಎಲ್ಲ. ರಾಜಕಾರಣಿಗಳು, ಮಾಧ್ಯಮದವರು, ನಾನು ಹೇಳುದು ಅಡ್ವರ್ಟೈಸ್ಮೆಂಟ್. ಈಗದು ಮೊದಲಿತ್ತು 12 ಗಂಟೆ ನಂತರ ಅಡ್ವರ್ಟೈಸ್ಮೆಂಟ್ ಆಗುದು, ಈಗ 10 ಗಂಟೆ ಬರ್ತದೆ. ಹೇಳಲಿಕ್ಕೆ ಬೇಸರ ಆಗ್ತದೆ ಯಾವ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ. ಅದನ್ನೆಲ್ಲ ನೀವು ನಿಲ್ಲಿಸಿ. ಒಂದು ಮಾಧ್ಯಮದಿಂದ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಒಂದು ವಕೀಲರ ಕಡೆಯಿಂದ, ರಾಜಕಾರಣಿಗಳ ಕಡೆ ಎಲ್ಲ ಆಗಿ ಹೋರಾಟ ಮಾಡುವ ಪ್ರತಿಭಾ ಕುಳೆಯವರಿದ್ದಾರೆ, ನಾವಿದ್ದೇವೆ. ನಾವು ಸಂಘಟನೆಗಳಿಗೆ ಕಾಯುವುದು ಬೇಡ. ಮಹಿಳೆಯರಿಗೆ ತೊಂದರೆ ಬರುವಾಗ ನಾವು ಯಾಕೆ ರಾಜಕೀಯ ನೋಡಬೇಕು? 2 ರಾಜ್ಯಕ್ಕೆ 2, 3 ಎಷ್ಟು ರಾಜಕೀಯ ಮಹಿಳೆಯರು ನಾವು ರಾಜ್ಯಕ್ಕೆ ಬಿಟ್ಟು ಬಿಡ್ತೇವಾ? ಯಾರು ಬಿಟ್ಟು ಬಿಡ್ತೇವೆ? ಯಾರು ರಾಜಕೀಯ ಬಿಟ್ಟು ಬಿಡುವುದಿಲ್ಲ. ಆ ಟೈಮಲ್ಲಿ ಎಲ್ಲರೂ ನಾವು ರಾಜಕೀಯ ನೋಡುದು. ನಾನೊಂದು ಮಹಿಳೆ ಅಂತಾಗಿ ಯಾವ ರಾಜಕೀಯ ಹೆಂಗಸರು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಬೇಸರ ಆಗಿ ನಾನು ಹೇಳುದು, ಆಸ್ ಎ ಸೋಷಿಯಲ್ ವರ್ಕರ್ ಆದ್ರೆ ಯಾರು ಕರೆದ್ರು ನಾನು ಹೋಗ್ತೇನೆ. ಯಾಕೆಂದ್ರೆ ನನಗೆ ಯಾವನು ನಮ್ಗೆ ಮೇಲೆಯಿಂದ ಒತ್ತಡ ಬರುವಾಗ ನಾವು ರಾಜಕಾರಣಿಗಳು ಕೈಕಟ್ಟಿಗಳು ಹೆಂಗಸರು ಕೈಕಟ್ಟಿಕೊಳ್ಳುವಾಗ ಅಲ್ಲ, ಪ್ರತಿಭಾ ಕುಳೆಯವರನ್ನ ನಾನು ಹೇಳುದಲ್ಲ, ಕೆಲವು ವಿಷಯದಲ್ಲಿ ಹಾಗೆ ಅಂದ್ರೆ ಅವರಿಗೆ ಆ ರೀತಿ ನಾನು ಹೇಳುದಲ್ಲ, ಅಲ್ಲಿ ಸಮಾನತೆ ಬರುವುದಿಲ್ಲ. ನೀನಲ್ಲಿ ಕೂತ್ಕೋ, ನಮ್ಮವರು ಹೀಗೆ ಬರುವಾಗ ಎಲ್ಲಾ ಒತ್ತಡ ಬರುವಾಗ ಮಹಿಳೆಯರು ಬಾಯಿ ಮುಚ್ಚಿಕೊಳ್ಳೋ ಸನ್ನಿವೇಶ ಚರ್ಚೆ ಮಾಡ್ಬೇಕಾಗಿಲ್ಲ. ರಾಜಕೀಯವಾದ ತಾತ್ವಿಕವಾದ ವಿಚಾರಗಳು ಬಂದಾಗ ಆ ಪಕ್ಷವನ್ನು ಅಥವಾ ಸಂಘಟನೆಯನ್ನು ಹೊರ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಾವು ಮಹಿಳೆ ನೋಡುದಿಲ್ಲ, ತಂಗಿ ನೋಡುದಿಲ್ಲ, ಅಕ್ಕ ನೋಡುದಿಲ್ಲ, ಎಂಕಲ್ನ ಸಂಘಟನೆ ಎಂಕಲಿನ ಪಕ್ಷ ಇದು ಇಲ್ಲ, ಯಾರು ಬರುದಿಲ್ಲ. ಯಾಕೆಂದ್ರೆ ನಾನ್ ನಿಜ ನನ್ನ ಬಗ್ಗೆ ನಿಮ್ಗೆ ತುಂಬಾ ಉದಾಹರಣೆಗಳು ಇದಕ್ಕಿಂತ ಮೊದಲು ಸಿಕ್ಕಿದೆ. ಅಲ್ಲ, ನಾನು ಪ್ರತಿಭಾ ಕುಳೆಯವರನ್ನು ಮಾತ್ರ ಹೇಳುದಲ್ಲ. ಅಂದ್ರೆ ಅಂತ ಸನ್ನಿವೇಶ ಅವರು ಬೋಲ್ಡ್ ಇದ್ದಾರೆ, ಅವ್ರು ಏನು ಫೇಸ್ ಮಾಡ್ಕೊಂಡು ಬರ್ತಾರೆ, ಅದು ಪ್ರಶ್ನೆ. ನಾನು ಬರ್ತೇನೆ, ನಾನು ಎದ್ದು ಸೀದಾ ಬರ್ತೇನೆ, ನನಗೆ ಏನಾಗ್ಲಿಕ್ಕೆ ಉಂಟು. ಹಾಗೆ ಅಲ್ಲ, ಎಲ್ರು ಒಟ್ಟಾಗ್ತೇವೆ ನಾವು. ಪ್ರಶ್ನೆ
ಗಮನಿಸಿರುವಂಥದ್ದು ಭಾರತದಂಥ ದೇಶದಲ್ಲಿ 99% ಲವ್ ಸ್ಟೋರಿಗಳ ಸಿನಿಮಾಗಳು ಬರೋದು. ನೀವು ವೆಸ್ಟರ್ನ್ ಸಿನಿಮಾಗಳು ನೋಡಿದ್ರೆ ಅಲ್ಲಿ ಲವ್ ಸ್ಟೋರಿಗಳ ಸಿನಿಮಾಗಳೇ ಬರೋದಿಲ್ಲ. ಮತ್ತೆ ಆ ಸಿನಿಮಾಗಳ ವೆಸ್ಟರ್ನ್ ಸ್ಟೋರಿಗಳಲ್ಲಿ ರೇಪ್ಗಳ ಸೀನ್ಗಳು ಇರುವುದಿಲ್ಲ. ಅಲ್ಲಿ ಹುಡುಗ ಹುಡುಗಿಯ ಏನು ದೃಶ್ಯಗಳು ಒಪ್ಪಿತವಾದ ಮಾಡಿರುವಂಥದ್ದು. ಆದರೆ ಭಾರತದ ಸಿನಿಮಾಗಳಲ್ಲಿ ರೇಪ್ ಸೀನ್ಗಳು ಇರ್ತದೆ. ತುಂಬಾ ಕಡಿಮೆ ಆಗಿದೆ, ಅಲ್ಲ ಬದಲಾವಣೆ ಆಗಿದೆ, ನಾನು ಇಲ್ಲ ಅಂತ ಹೇಳು, ತುಂಬಾ ಬದಲಾವಣೆ ಇಲ್ಲ. ಆದರೆ ಅಂತ ದೇಶದಲ್ಲಿ ಬಹಳ ನಾವು ಒಂದು ರೀತಿಯ ಕಟ್ಟು ಬಿದ್ದ ಒಂದು ರೀತಿಯಾದಂಥ ಆಚರಣೆಗಳು ಜೊತೆಗೆ ಅದನ್ನ ಈಗ ನೀವು ಹೇಳಿದಂಥದ್ದು ಅದು ನೋಡಬೇಡ ಅದು ಮಾಡಬೇಡ ಅನ್ನುವಂಥದ್ದು ಏನಿದೆ, ಈ ಕ್ಯೂರಿಯಾಸಿಟಿಗಳು ಹೆಚ್ಚಾಗಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಕಾರಣ ಆಗಿದೆಯೋ ನಮ್ಮ ಯುವಕರು ಯುವತಿಯರು ದಾರಿ ತಪ್ಪುವಂಥದ್ದು ಅಂತ ಅನ್ನೋದು. ಕೊನೆಯದಾಗಿ ಏನು ಹೇಳ್ತೀವಿ? ಕೊನೆಯದಾಗಿ ನಾವು ಕಾರ್ಯಕ್ರಮ ಮುಗಿಸಬೇಕಾದ್ರೆ ಈ ಎಲ್ಲ ಘಟನೆಗಳು ಮತ್ತೆ ಒಟ್ಟಾಗಿ ನಾವು ಕಮೆಂಟ್ ಮಾಡೋದಿಲ್ಲ. ಐ ಡೋಂಟ್ ವಾಂಟ್ ಟು. ನಾನು ಹೆಣ್ಣು ಮಕ್ಕಳಿಗೆ, ನಾನೊಂದು ಹೆಂಗಸಾಗಿ ಹೆಣ್ಣು ಮಕ್ಕಳಿಗೆ ಹೇಳುದು ಇಷ್ಟೇ, ಲವ್ ಮಾಡುದು ತಪ್ಪು ಅಲ್ಲ, ದಟ್ಸ್ ಪಾರ್ಟ್ ಆಫ್ ಲೈಫ್. ಆದರೆ ಬಿ ಸೇಫ್. ಈ ಮೊಬೈಲ್ಸ್ ಅನ್ನು ತುಂಬಾ ಜಾಗೃತೆಯಲ್ಲಿ ಯೂಸ್ ಮಾಡ್ಕೊಡಿ. ನೀವು ನಿಮ್ಮ ಸೇಫ್ಟಿ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ, ಬೇರೆ ಯಾವುದ್ರದ್ದು ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಸೇಫ್ಟಿ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತ ಹೇಳ್ತೇನೆ. ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಸೇಫ್ಟಿ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಮನೆಯವ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಖಂಡಿತವಾಗಿ ಇಂಥ ಘಟನೆಗಳು ಆಗುದಿಲ್ಲ. ಮತ್ತೆ ಐಸೋಲಿಯೇಟೆಡ್ ಜಾಗಕ್ಕೆ ಹೋಗಬೇಡಿ, ಅಲ್ಲಿ ಹೋದಾಗ ಮಾತ್ರ ಇಂಥ ಘಟನೆಗಳಾಗೋದು. ಸೊ ಬಿ ಸೇಫ್ ಅಷ್ಟೇ ಹೇಳೋದು ಹೆಣ್ಣು ಮಕ್ಕಳಿಗೆ, ಬೇರೆ ಏನೂ ಇಲ್ಲ. ಒಂದು ರಂಗಸ್ ನೀವು ಫಿಲ್ಮ್ ಇದೆ ಹೇಳಿದಕ್ಕೆ ಒಂದು ಅಲ್ಲಿ ಫಿಲ್ಮ್ ಅಲ್ಲ ತುಂಬಾ ವ್ಯತ್ಯಾಸ ಉಂಟು, ಇಲ್ಲ ಅಂತಲ್ಲ, ಇಲ್ಲಿ ತುಂಬಾ ಕಡಿಮೆ ಆಗ್ತಾ ಉಂಟು. ಆದ್ರೂ ಒಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ, ಪಾಪ ಮೊದಲೆಲ್ಲ ಕ್ಯಾಬರೆ ಗೀಬೆರೆ ಇತ್ತು, ಎಲ್ಲ ನಿಂತಿದೆ. ಈಗೆಲ್ಲ ಹೀರೋಯಿನ್ಗಳೇ ಮಾಡುವಾಗ ಯಾವ್ದು ಅಲ್ಲಿ ಬರುವುದಿಲ್ಲ, ಎಲ್ಲ ಅವರು ಹೊತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಆ ರೀತಿ ಎಲ್ಲ ಅಲ್ಲ, ಕೆಲವು ಪಿಕ್ಚರ್ಗಳಲ್ಲಿ ಎಲ್ಲ ಹೀರೋಯಿನ್ಗಳೇ ಮಾಡ್ತಾ ಇದ್ದಾರೆ, ಅದು ಬಿಟ್ಟು ಬಿಡಿ. ಆದ್ರೆ ನಾನು ಇವರ ಹಾಗೆ ಹೇಳೋದಾದ್ರೆ, ನಮ್ಮ ಹುಡುಗಿಯರು ನೀವು ಲವ್ ಮಾಡೋದಕ್ಕೆ ಅಭ್ಯಂತರ ಇಲ್ಲ, ಫ್ರೆಂಡ್ಶಿಪ್ ಮಾಡೋದಕ್ಕೆ ಅಭ್ಯಂತರ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನೀವು ಪ್ರೈವೇಸಿ ಬೇಕಾದ್ರೆ ಹೋಗಿ, ಒಳ್ಳೆ ಜಾಗಕ್ಕೆ ಹೋಗಿ, ಪಾರ್ಕ್ ಬೀಚಿಗೆ ಮಾಲಿಗೆ ನಾನು ಹೋಗುದ್ರಲ್ಲಿ ತಪ್ಪಲ್ಲ. ಹೋದ ನಂತರ ನಿಮ್ಮ ಸಭ್ಯತೆ ನೀವು ಇಟ್ಕೊಳ್ಳಿ. ಸಭ್ಯತೆ ಮೀರುವಾಗ, ಎಲ್ಲೇ ಮೀರುವಾಗ ಎಲ್ಲಾ ಕಡೆಯಿಂದಲೂ 10 ಕಣ್ಣುಗಳು ನೋಡ್ತೇವೆ. ರಿಯಲ್ ಆಗಿ ಲವರ್ಸ್ ಹೋಗುವಾಗ ಅಷ್ಟೇನು ತೊಂದರೆ ಬರುವುದಿಲ್ಲ. ನೋಡುವವರು ಗಂಡ ಹೆಂಡತಿಯನ್ನು ನೋಡ್ತಾರೆ, ಅಪ್ಪ ಮಗಳು ಹೋಗುವ ನೋಡ್ತಾರೆ, ಅಣ್ಣ ತಂಗಿ ನೋಡುವ. ಆದ್ರೆ ನಮ್ಮ ನಡೆಯಿಂದ ಆಗ್ತದೆ. ಆಗ ನೀವು ಹೋಗುವಾಗ ಸಮಾನತೆ ದೃಷ್ಟಿಯಲ್ಲಿ ನೀವು ಮಹಿಳೆಯರು ಸಮಾನತೆ 100% ಸಮಾನತೆ ಉಂಟು. ನಮ್ಮನ್ನು ಎದುರಿಸುವ ಶಕ್ತಿ ನಮಗೆ ಉಂಟಾ, ನೀವು ಹೋಗಿ. ಆ ಶಕ್ತಿ ಇಲ್ಲದೆ ನೀವು ರಾತ್ರಿ ಹೋಗಿ ಪಬ್ಬಿಗೆ ಹೋಗಿ ಹೀಗೆ ಮಾಡಿಕೊಂಡು ಆನಂತರ ನಮ್ಮ ಮೇಲೆ ಅತ್ಯಾಚಾರ ಆಗ್ಲೂಬಾರ್ದು. ಅತ್ಯಾಚಾರ ಖಂಡಿತ ತಪ್ಪು, ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತ ನಾನು ಎಲ್ಲ ಮಕ್ಕಳಲ್ಲಿ ಹೇಳ್ತಾ, ಇನ್ನು ಅಂತಕ್ಕೆ ನಮ್ಮ ಮಂಗಳೂರಲ್ಲಿ ಎಡೆ ಆಗಬಾರ್ದು. ತಪ್ಪು ಮಾಡಿದವರಿಗೆ 100% ಈ ಒಂದು ಕೇಸಲ್ಲಿ ಶಿಕ್ಷೆ ಆದ್ರೆ ಮಾತ್ರ ಎಲ್ರಿಗೂ ಬುದ್ಧಿ ಬರ್ತದೆ, ಆಗ್ಲೇಬೇಕು. ಓಕೆ, ಧನ್ಯವಾದಗಳು ಪ್ರಸನ್ನ ರವಿ ಅವರಿಗೂ ಪ್ರತಿಭಾ ಗುಲಾಬಿ ಅವರಿಗೂ, ಥ್ಯಾಂಕ್ ಯು. ಬಹುಶಃ ಈ ಒಂದು ಘಟನೆ ಮತ್ತೆ ನಮ್ಮ ಮುಂದೆ ಬಹುಶಃ ಏನು ಮಂಗಳೂರು ಸೇಫ್ ಅಲ್ಲ ಅನ್ನುವಂಥ ಕೆಲವು ಭಯಗಳನ್ನು ಏನು ಹುಟ್ಟಿಸ್ತಾ ಹೋಗ್ತದೆ ನೋಡಿ, ಆ ರೀತಿ ವಾತಾವರಣ ಮತ್ತೆ ಸೃಷ್ಟಿ ಮಾಡ್ತಾ ಹೋಗ್ತದೆ. ಆದರೆ ಹಾಗಿಲ್ಲ. ಯಾಕಂದರೆ ಎಲ್ಲೋ ಒಂದು ಘಟನೆ ನಡೆದಾಗ, ಮಂಗಳೂರಲ್ಲಿ ನಡೆದಾಗ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ಕೂಡ ನಡೀತಾ ಇರ್ತದೆ. ಕೇವಲ ಅದು ಮಂಗಳೂರು ಮಾತ್ರ ಅಲ್ಲ. ಆದರೆ ಒಟ್ಟಾರೆಯಾಗಿ ನಮ್ಮ ವ್ಯವಸ್ಥೆಯಲ್ಲಿ ಇರುವಂಥ ಕೆಲವೊಂದು ಲೂಪ್ ಹೋಲ್ಸ್ಗಳೇನಿದ್ದಾವೆ ಅದು ಯುವಕರನ್ನು ದಾರಿ ತಪ್ಪಿಸುವಂಥದ್ದು. ಸೊ ಅಂಥ ಮನೋಭೂಮಿಕೆ ಬೆಳೀಲಿಕ್ಕೆ ಅದು ಸಾಧ್ಯವಾಗಿರುವಂಥದ್ದು. ಈ ಜೈಲಿನ ಪ್ರಕರಣಗಳನ್ನು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ. ಈ ಎಲ್ಲ ಉದಾಹರಣೆಗೆ ನೋಡಿದಾಗ ಹಾಗೆ ಆಗ್ತಾ ಇವೆಯಾ ಅಂತ. ಬಹುಶಃ ಊರಿಗೆ ಊರೇ ಇಡೀ ಒಂದು ಜನರೇ ಇದ್ರ ಬಗೆಗೆ ಎಚ್ಚೆತ್ತುಕೊಂಡು ಇದ್ರ ಬಗೆಗೆ ಒಂದು ರೂಪುರೇಷೆಯನ್ನು ಹಾಕಬೇಕಂತ ಅಗತ್ಯತೆ ಇದೆ ಅಂತ ಅನ್ನೋದು ಖಂಡಿತ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.